ಕಾರ್ಯಕ್ರಮದ ಆರಂಭವು ಪ್ರಾರ್ಥನಾ ಗೀತೆಯೊಂದಿಗೆ ಆಗಲಿಕ್ಕಿದೆ. ಅದನ್ನು ನೆರವೇರಿಸಲಿಕ್ಕಾಗಿ ಹಿರಾ ಹೈಸ್ಕೂಲ್ ಬಾಲಕಿಯರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಇದೀಗ ಹಿರಾ ಹೈಸ್ಕೂಲ್ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ. ಪಥ ಬೇಡ, ನಮ್ಮ ಯಾಚನೆಗಳನ್ನು ಆಲಿಸು ದೇವಾ, ನಮ್ಮ ಬೇಡಿಕೆಗಳನ್ನು ಪೂರೈಸು ದೇವಾ. ಹೇ ದೇವ ನೀನೊಡೆಯನು ಮಹಾಮಹಿಮಾನು, ನೀಗೈದೆ ಆಕಾಶಗಳನ್ನು ಭುವಿಯನು. ಹೇ ದೇವ ನೀನೊಡೆಯನು ಮಹಾಮಹಿಮಾನು, ಮಹಾಮಹಿಮಾನು, ಮಹಾಮಹಿಮಾನು. ಬಹಳ ಸುಂದರವಾದಂತಹ ಸ್ತುತಿಗೀತೆಯ ಮೂಲಕ ಈ ಒಂದು ಸೌಹಾರ್ದ ಕೂಟಕ್ಕೆ ಅಧಿಕೃತ ಚಾಲನೆಯನ್ನು ನೀಡಿದಂತಹ ಹಿರಾ ಹೈಸ್ಕೂಲ್ ಬಾಲಕಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಸ್ವಾಗತ ಭಾಷಣವನ್ನು ನೆರವೇರಿಸಲಿಕ್ಕಾಗಿ
ಹೊಸಕೊರಲ್ ಚಾನೆಲ್ ಇದರ ನಿರ್ದೇಶಕರಾದಂತಹ ಶ್ರೀ ವಿದ್ಯಾಧರ್ ಶೆಟ್ಟಿ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ವಿದ್ಯಾಧರ್ ಶೆಟ್ಟಿ. ಎಲ್ಲ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ, ಸದ್ಭಾವನಾ ವೇದಿಕೆ ಮತ್ತು ಹೊಸಕೊರಲ್ ಬಳಗ ಉಳ್ಳಾಲ ಇದರ ಜಂಟಿ ಆಶ್ರಯದಲ್ಲಿ ಸೌಹಾರ್ದ ಕೂಟ ಅಂತ ಹೇಳುವಾಗ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮದ ಸರಣಿಯ ಹೊರತಾಗಿ ಇದೊಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮೊಂದಿಗಿದ್ದಾರೆ ಅಖಿಲ ಭಾರತ ಸದ್ಭಾವನಾ ವೇದಿಕೆಯ ಸದಸ್ಯರಾಗಿ ತನ್ನ ರಾಷ್ಟ್ರವ್ಯಾಪಿಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು ನಮ್ಮ ಯಾವುದಾದರೂ ಪ್ರಶ್ನೆಗಳಿದ್ದರೆ ಅಥವಾ ಯಾವುದಾದರೂ ತಿಳ್ಕೊಳ್ಳುವಂತಹ ಆಸಕ್ತಿಯ ವಿಷಯಗಳಿದ್ದರೆ ಅದನ್ನು ಸಂವಾದದ ಮೂಲಕ ಪರಿಹರಿಸಿ ಅದಕ್ಕೆ ಉತ್ತರ ರೂಪವಾಗಿ ಮಾತನಾಡಲಿದ್ದಾರೆ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರೊಫೆಸರ್ ಮೊಹಮ್ಮದ್ ಸಲೀಂ ಅವರನ್ನು ಎಲ್ಲ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಮತ್ತು ಕಾರ್ಯಕ್ರಮದ ಮಾರ್ಗದರ್ಶನಕ್ಕಾಗಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ ಅವರನ್ನು ಕೂಡ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸದ್ಭಾವನಾ ವೇದಿಕೆಯ ಕಾರ್ಯಸೂಚಿಗಳೇನು, ಅದು ಏನೇನು ಕೆಲಸ ಮಾಡ್ತಾ ಇದೆ, ಅದರ ಇತಿಮಿತಿ ವ್ಯಾಪ್ತಿ ಏನು ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ಸಮಯದ ಮಿತಿಯಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕಿದ್ದಾರೆ ಜನಾಬ್ ಮೊಹಮ್ಮದ್ ಕುಂಜಿ ಅವರನ್ನು ಕೂಡ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸದ್ಭಾವನಾ ವೇದಿಕೆಯ ಉಳ್ಳಾಲ ಘಟಕದ ಅಧ್ಯಕ್ಷರು ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್, ಹಾಗೆಯೇ ಜಪ್ಪು ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು ಶ್ರೀಯುತ ದಿವಾನ್ ಕೇಶವ ಭಟ್ ಇಬ್ಬರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಜಮಾತೆ ಇಸ್ಲಾಮಿ ಹಿಂದ್ ಇದರ ಜಿಲ್ಲಾ ಅಧ್ಯಕ್ಷರಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಬಹುಶಃ ಭಾಷಾಂತರವನ್ನು ಕೂಡ ಮಾಡಿಕೊಳ್ಳಿಕ್ಕಿದ್ದಾರೆ ಅಬ್ದುಲ್ ಗಫೂರ್ ಇವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಂದಿನಂತೆ ನಮ್ಮೆಲ್ಲ ಪರಿಚಯದ ಮುಖಗಳು, ಎಲ್ಲರೂ ಆತ್ಮೀಯರು, ಎಲ್ಲರೂ ಗೌರವಾನ್ವಿತರು. ನಮ್ಮ ಕರೆಗೆ ಹೋಗೊಟ್ಟು ಇಂದಿನ ಕಾರ್ಯಕ್ರಮದ ಯಶಸ್ಸಿಗಾಗಿ ನೀವೆಲ್ಲರೂ ಬಂದು ಸೇರಿದ್ದೀರಿ. ನಿಮ್ಮಲ್ಲೆಲ್ಲರನ್ನು ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮ ಸ್ಮರಣೀಯ ಕಾರ್ಯಕ್ರಮವಾಗಲು ನಾವೆಲ್ಲರೂ ಜೊತೆ ಸೇರಿದ್ದೇವೆ. ನಿಮ್ಮೆಲ್ಲ ಅನುಭವಗಳು, ಪ್ರಶ್ನೆಗಳನ್ನು ಈ ಸಂವಾದ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಬಹುದು. ಹಾಗೆ ಈ ಕಾರ್ಯಕ್ರಮಗಳಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳಿಕೊಳ್ಳುತ್ತಾ ಸದ್ಭಾವನಾ ವೇದಿಕೆಯ ಬಗ್ಗೆ ಒಂದೆರಡು ಮಾತುಗಳು ಪ್ರಾಸ್ತಾವಿಕವಾಗಿ ನಮ್ಮ ಜನಾಬ್ ಮೊಹಮ್ಮದ್ ಕುಂಜಿ ಅವರು ತಿಳಿಸಲಿಕ್ಕಿದ್ದಾರೆ. ನಮ್ಮ ಉಳ್ಳಾಲ ಘಟಕದ ಸದ್ಭಾವನಾ ವೇದಿಕೆ ಸರಿಸುಮಾರು 8 ವರ್ಷಗಳ ಹಿಂದೆ ಆರಂಭವಾಗಿ ಈ ಪರಿಸರದಲ್ಲಿ ಶಾಂತಿ ಸೌಹಾರ್ದತೆಗಾಗಿ, ಸಾಮರಸ್ಯಕ್ಕಾಗಿ ಅಥವಾ ಸಮಾಜದ ಕೆಡುಕನ್ನು ನಿವಾರಿಸುವ ಪ್ರಯತ್ನಕ್ಕಾಗಿ ಅವಿರತವಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದೆ. ಹೊಸಕೊರಲ್ ಬಳಗ ಇದಕ್ಕೆ ಜತೆಯಾಗಿದೆ. ಹೊಸಕೊರಲ್ ಬಳಗ ಮತ್ತು ಸದ್ಭಾವನಾ ವೇದಿಕೆ ಹೇಗೆ ಜತೆ ಆಯಿತು ಅಂತ ಹೇಳುವಾಗ ಸದ್ಭಾವನಾ ವೇದಿಕೆಯ ಹೆಸರಿನಲ್ಲೇ ಇದೆ ಸದ್ಭಾವನೆ ಉಳ್ಳಂತಹ ಒಂದು ಸಂಘಟನೆ. ಸದ್ಭಾವನೆ ಅಂದರೆ ಏನು? ಸತ್ ಮನಸ್ಸುಳ್ಳವರು ಸೇರಿ ಮಾಡಿದಂತಹ ಒಂದು ಸಂಘಟನೆ, ಒಳ್ಳೆಯ ಮನಸ್ಸುಳ್ಳವರು ಮಾಡಿದಂತಹ ಸಂಘಟನೆ. ಈ ಒಳ್ಳೆಯ ಮನಸ್ಸುಳ್ಳವರು ಯಾಕೆ ಸೇರಿದ್ದಾರೆ ಅಂತ ಹೇಳಿಕೊಂಡ್ರೆ ಅವರು ನಮಗೆ ಒಳ್ಳೆಯದಾಗಬೇಕು ಎನ್ನುವುದಕ್ಕಾಗಿ ಅಲ್ಲ, ಆದರೆ ಸಮಾಜಕ್ಕೆ ಒಳ್ಳೆಯದಾಗಬೇಕು ಎನ್ನುವ ಕಾರಣಕ್ಕಾಗಿ ಎಲ್ಲರೂ ಒಟ್ಟು ಸೇರುವಾಗ ಹೊಸಕೊರಲ್ ಬಳಗ ಇದಕ್ಕೆ ಜತೆಯಾಯಿತು. ಹೊಸಕೊರಲ್ ಬಳಗ ತನ್ನ ದಶಮ ಸಂಭ್ರಮವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಸೌಹಾರ್ದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ವರ್ಷಕ್ಕೆ 3 ಸೌಹಾರ್ದಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಅದು ಸರಿಸುಮಾರು 11 ವರ್ಷಗಳಾಯಿತು ದಶಮ ಸಂಭ್ರಮ ಆಗಿ. ಆ ಸಂದರ್ಭದಲ್ಲಿ 8 ವರ್ಷಗಳ ಹಿಂದೆ ಹುಟ್ಟಿಕೊಂಡಂತಹ ಸದ್ಭಾವನಾ ವೇದಿಕೆ 2 ಒಟ್ಟಾಗಿ ಜತೆಯಾಯಿತು. 2ರ ಉದ್ದೇಶವು ಒಂದೇ ಆಗಿತ್ತು. ಸಮಾಜದಲ್ಲಿ ಒಳಿತನ್ನು ಪಸರಿಸಬೇಕು, ಸಮಾಜಕ್ಕೆ ಒಳಿತನ್ನು ಮಾಡಬೇಕು, ಸಮಾಜಕ್ಕೆ ನಮ್ಮಿಂದಾದಂತಹ ಕೊಡುಗೆಯ ಸೇವೆಯನ್ನು ಮಾಡಬೇಕು. ಸೇವೆ ಮಾಡುವಂತಹವರು ತುಂಬ ಸಂಘಟನೆಗಳಿವೆ. ಎಲ್ಲ ಸಂಘಟನೆಗಳು, ಸಂಘ ಸಂಸ್ಥೆಗಳನ್ನು ನಾವು ನೋಡ್ತೇವೆ. ವರ್ಷಕ್ಕೊಮ್ಮೆಯೋ ಅಥವಾ ವರ್ಷಕ್ಕೆ ಕೆಲವು ಬಾರಿಯೋ ಸಾಮಾಜಿಕ ಸೇವೆಗಳು, ಅದು ಬೇರೆ ಬೇರೆ ರೀತಿಯಾಗಿರ್ತದೆ,
ಬೇರೆ ಬೇರೆ ವ್ಯಾಪ್ತಿಯನ್ನು ಪಡೆದಿರ್ತದೆ. ಆದರೆ ನಮ್ಮ ಸೇವೆ ಏನು? ಸಮಾಜದಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡುವುದು, ಒಳ್ಳೆಯ ಸಾಮರಸ್ಯದ ಮೂಲಕವಾಗಿ ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಒಳ್ಳೆಯ ಭಾವನೆಯನ್ನು ಮೂಡಿಸುವುದು. ಆ ಭಾವನೆಯ ಮೂಲಕವಾಗಿ ನಮ್ಮನ್ನು ನಾವು ತಿದ್ದಿಕೊಳ್ಳುವುದು. ನಾವು ಸಮಾಜವನ್ನು ತಿದ್ದುತ್ತೇವೆ ಅಂತ ಹೇಳಿದರೆ ಅದು ಬಹಳ ದೊಡ್ಡ ಮಾತಾದೀತು. ಯಾಕೆಂತ ಹೇಳಿದರೆ ಸಮಾಜ ಎನ್ನುವುದು ಅದು ನಮ್ಮ ಕಲ್ಪನೆಯನ್ನು ಇತಿಮಿತಿಯನ್ನು ಮೀರಿದೆ. ನಾವು ಸಮಾಜದ ಒಂದು ಭಾಗವಾಗಿದ್ದೇವೆ, ನಮ್ಮಂತಹವರು ಸೇರಿ ಸಮಾಜ ಆಗಿದೆ. ಸಮಾಜದಲ್ಲಿ ನಾವು ನೋಡ್ತೇವೆ ಕೆಡುಕುಗಳನ್ನು ಹುಡುಕಿ ತೆಗೆಯುವವರು ಬಹಳಷ್ಟು ಮಂದಿ ಇದ್ದಾರೆ. ಬಹಳ ಬೇಗ ಹುಡುಕಿ ತೆಗೆಯುತ್ತಾರೆ, ಬಹಳ ಬೇಗ ಅದನ್ನು ಹರಡುತ್ತಾರೆ. ಆದರೆ ಒಳ್ಳೆಯದನ್ನು ಹುಡುಕಿ ತೆಗೆಯುವವರು, ಒಳ್ಳೆಯದನ್ನು ಶ್ಲಾಘಿಸುವವರು, ಒಳ್ಳೆಯದನ್ನು ಹರಡುವವರು ಬಹಳ ಕಡಿಮೆ ಮಂದಿ. ನೋಡಿದರೂ ಅದು ನಮಗೆ ಯಾಕೆ ಎನ್ನುವಂತಹ ರೀತಿಯಲ್ಲಿ ನಮ್ಮ ಕೆಲಸಗಳಲ್ಲಿ ಅವರು ತುಂಬ ಬ್ಯುಸಿಯಾಗಿರ್ತಾರೆ. ಅಂತಹ ಕಾರ್ಯಕ್ರಮಗಳ ಮಧ್ಯೆ ಸಮಾಜವನ್ನು ಯಾವುದಾದರೂ ಒಂದು ರೀತಿಯಲ್ಲಿ ಸಂಘಟಿಸಬೇಕು ಎನ್ನುವಂತಹ ನೆಲೆಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವರ್ಷ ಪೂರ್ತಿ ಇದಕ್ಕಾಗಿ ನಾವು ಶ್ರಮಿಸ್ತಾ ಇದ್ದೇವೆ. ಇದರ ಜೊತೆಗೆ ಮಾದಕ ವ್ಯಸನ ದುಶ್ಚಟಗಳ ವಿರುದ್ಧ ಹೋರಾಡುವಂತಹ, ಮಕ್ಕಳಿಗೆ ತಿಳಿಸಿ ಹೇಳುವಂತಹ ಕಾರ್ಯಕ್ರಮಗಳು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಆ ಮೂಲಕವಾಗಿ ಸಮಾಜಕ್ಕೆ ನಮ್ಮಿಂದ ಏನು ಕೊಡಬಹುದು ಅಂತಹ ಒಳ್ಳೆಯ ಸೇವೆಯನ್ನು ಮಾಡುವ ಒಂದು ಸಣ್ಣ ಪ್ರಯತ್ನದಲ್ಲಿ 8 ವರ್ಷಗಳದ ಒಂದು ಸಣ್ಣ ಹೆಜ್ಜೆಯನ್ನು ದಾಟಿ ಬಂದಿದ್ದೇವೆ. ಇಂತಹ 8 ವರ್ಷಗಳ ಹೆಜ್ಜೆಯ ಸಂದರ್ಭದಲ್ಲಿ ಈ ಒಂದು ಸದ್ಭಾವನಾ ವೇದಿಕೆಯ ರಾಷ್ಟ್ರವ್ಯಾಪಿಯ ಕಾರ್ಯಕ್ರಮಗಳು ಹೇಗೆ ಇವೆ, ಅದು ಹೇಗೆ ಮಾಡ್ತಾ ಇವೆ ಎನ್ನುವುದಕ್ಕಾಗಿ ರಾಷ್ಟ್ರೀಯ ವೇದಿಕೆಯ ಸದಸ್ಯರಾದಂತಹ ಪ್ರೊಫೆಸರ್ ಮೊಹಮ್ಮದ್ ಸಲೀಮ್ರವರು ಇವತ್ತು ನಮ್ಮೊಂದಿಗೆ ಜೊತೆ ಸೇರಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ, ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ, ನಾವೊಂದು ಒಳ್ಳೆಯ ವಿಚಾರ ವಿನಿಮಯದ ಮೂಲಕವಾಗಿ ಈ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಬದುಕಿನಲ್ಲಿ ಮತ್ತೊಂದು ಮಜಲಾಗಲಿ, ಸಮಾಜ ಸೇವೆಗೆ ಮತ್ತಷ್ಟು ಸ್ಫೂರ್ತಿ ನಮಗೆ ದೊರೆಯಲಿ ಎನ್ನುವ ಮಾತುಗಳ ಮೂಲಕವಾಗಿ ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಆತ್ಮೀಯವಾಗಿ ಸ್ವಾಗತಿಸಿದಂತಹ ಹೊಸಕೋರಲ್ ಇದರ ನಿರ್ದೇಶಕರು, ಸದ್ಭಾವನಾ ವೇದಿಕೆ ಉಲ್ಲಾಲ ಇದರ ಸದಸ್ಯರು ಆಗಿರುವಂತಹ ಶ್ರೀ ವಿದ್ಯಾಧರ ಶೆಟ್ಟಿ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ, ಇದೀಗ ಮುಂದಿನ ಪ್ರಾಸ್ತಾವಿಕ ಮಾತುಗಳಿಗಾಗಿ ಜನಾಬ್ ಮೊಹಮ್ಮದ್ ಕುಂಜಿ, ವ್ಯವಸ್ಥಾಪಕರು ಶಾಂತಿ ಪ್ರಕಾಶನ ಮಂಗಳೂರು, ಇವರನ್ನು ಬಹಳ ಗೌರವಪೂರ್ವಕವಾಗಿ ಭಾಷಣ ಪೀಠದ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಪರಮದಯಾಮಯನೂ ಕರುಣಾನಿಧಿಯೂ ಆದ, ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರ ಪ್ರಭುವಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ, ಪ್ರವಾದಿಗಳ ಮೇಲೆ ಸದಾ ವರ್ಷಿಸುತ್ತಿರಲಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸದ್ಭಾವನಾ ಮಂಚ್ ಇದರ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರುವಂತಹ ಪ್ರೊಫೆಸರ್ ಮೊಹಮ್ಮದ್ ಸಲೀಂ ಇಂಜಿನಿಯರ್ ಸಾಹಬ್ರವರೇ, ಈ ಕಾರ್ಯಕ್ರಮದ ವಿಶೇಷ ಅತಿಥಿ ಡಾಕ್ಟರ್ ಸಾದ್ ಬೆಳಗಾಮಿಯವರೇ, ವೇದಿಕೆಯಲ್ಲಿರುವ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಸದ್ಭಾವನಾ ಮಂಚ್ ಎಂಬುದು ನಮ್ಮ ರಾಷ್ಟ್ರಾದ್ಯಂತ ಸಣ್ಣ ಸಣ್ಣ ಪ್ರದೇಶಗಳನ್ನು ಗುರಿಯಾಗಿರಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವಂತಹ ಸದ್ಭಾವನೆ ಇರುವವರ, ಸಮಾಜದ ಶಾಂತಿಯನ್ನು ಬಯಸುವ, ಸಮಾಜದ ಸುವ್ಯವಸ್ಥೆಯನ್ನು ಬಯಸುವ, ಆರೋಗ್ಯಪೂರ್ಣ ಸಮಾಜವನ್ನು ಬಯಸುವ ಜನರ ಒಂದು ಟೀಮ್. ಅದು ದೊಡ್ಡ ದೊಡ್ಡ ಜಿಲ್ಲಾ ಮಟ್ಟದ ಅಥವಾ ರಾಜ್ಯ ಮಟ್ಟದ ವೇದಿಕೆ ಇದಲ್ಲ. ನಮ್ಮ ಊರಿನಲ್ಲಿ ನಾವೇನು ಮಾಡಬಹುದು, ನಮ್ಮ ಊರನ್ನು ನಾವು ಹೇಗೆ, ನಮ್ಮ ಊರಿನ ಶಾಂತಿಯನ್ನು, ನೆಮ್ಮದಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದು, ನಮ್ಮ ಪ್ರದೇಶದಲ್ಲಿ ಒಟ್ಟಾಗಿ ನಾವೇನೆಲ್ಲ ಕೆಲಸ ಮಾಡಬಹುದು, ಈ ಉದ್ದೇಶವನ್ನಿಟ್ಟುಕೊಂಡು ದೇಶದ ಉದ್ದಗಲಕ್ಕೂ ಇಂತಹ ವೇದಿಕೆಗಳು ಕೆಲಸ ಮಾಡ್ತಾ ಇದೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ 3-4 ಕಡೆಗಳಲ್ಲಿ ಸದ್ಭಾವನಾ ವೇದಿಕೆ ಇದೆ. ಕೆಲವು ಕಡೆ ಬಹಳ ಸಕ್ರಿಯವಾಗಿದೆ, ಕೆಲವು ಕಡೆ ನಿಷ್ಕ್ರಿಯ ಆಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಬಹಳಷ್ಟು ಕಡೆಗಳಲ್ಲಿ ಈ ಸಂಸ್ಥೆ, ಈ ವೇದಿಕೆ ಕೆಲಸ ಮಾಡ್ತಾ ಇದೆ. ನಾನು ಹೇಳಿದಂತೆ ಕೆಲವು ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ, ಕೆಲವಷ್ಟು ಸಕ್ರಿಯ ಅಲ್ಲ, ಕೆಲವೊಮ್ಮೆ ಸಕ್ರಿಯ ಆಗ್ತದೆ ಮತ್ತು ಕೆಲವೊಮ್ಮೆ ನಿಷ್ಕ್ರಿಯ ಆಗ್ತದೆ. ಹೀಗೆ ಈ ವೇದಿಕೆ ಕೆಲಸ ಮಾಡುತ್ತಾ ಇದೆ. ನಮ್ಮ ಉದ್ದೇಶ ಇಂತಹ ವೇದಿಕೆಗಳನ್ನು ಬಲಪಡಿಸಬೇಕು ಎಂಬುದು. ಇಂತಹ ವೇದಿಕೆಗಳನ್ನು ಮತ್ತಷ್ಟು ಕಟ್ಟಿಕೊಳ್ಳಬೇಕು ಎಂಬುದು. ನಾವೆಲ್ಲ ಒಟ್ಟಿಗೆ ಬದುಕುವುದು, ಬೆರೆತು ಬದುಕುವುದು ಒಂದು ಸಹಜವಾದ ಪ್ರಕ್ರಿಯೆ ಆಗಿತ್ತು. ಅದಕ್ಕೆ ಬೇರೆ ಬೇರೆ ಫೋರಂಗಳ ಅಗತ್ಯ ಇರಲಿಲ್ಲ, ಅದಕ್ಕೆ ಸೌಹಾರ್ದ ಕೂಟಗಳ ಅಗತ್ಯವೂ ಇರಲಿಲ್ಲ. ಅಂತಹ ಕಾಲ ಎಲ್ಲ ಇತ್ತು ನಮ್ಮದು. ನಾವೆಲ್ಲ ಸಹಜವಾಗಿ ಬೆರೆಯುತ್ತಾ ಇದ್ದೆವು, ಸಹಜವಾಗಿಯೇ ಜೊತೆ ಸೇರ್ತಾ ಇದ್ದೆವು. ನಮ್ಮ ಪ್ರೀತಿ ಯಾವುದೇ ಧರ್ಮ ಜಾತಿಗಳ ಆಚೆ ನಾವೆಲ್ಲ ಒಂದು ಎಂಬ ಒಂದು ಫಿಲಾಸಫಿ, ಒಂದು ಥಿಯರಿ ಅದು ಸಹಜವಾಗಿ ನಮ್ಮಲ್ಲಿತ್ತು. ಆದರೆ ಈಗ ಕಾಲ ಅದಲ್ಲ. ಈಗ ಇದೆಲ್ಲ ಕಡಿಮೆಯಾಗ್ತಾ ಇದೆ, ವಿಭಜನೆ ಹೆಚ್ಚಾಗ್ತಾ ಇದೆ, ಬೇರ್ಪಡಿಸಲಾಗ್ತಾ ಇದೆ, ಜನರನ್ನು ಧರ್ಮದ ಜಾತಿಯ ಹೆಸರಲ್ಲಿ ವಿಂಗಡಿಸಲಾಗುತ್ತಾ ಇದೆ. ಆದ್ದರಿಂದ ಆ ವ್ಯಾಲ್ಯೂಸ್ಗಳನ್ನು ಬಲಪಡಿಸುವುದಕ್ಕೆ, ಒಳ್ಳೆಯ ಸಮಾಜವನ್ನು ಕಟ್ಟುವುದಕ್ಕೆ ಇವತ್ತಿನ ದಿನಗಳಲ್ಲಿ ಇಂತಹ ವೇದಿಕೆಗಳ ಅಗತ್ಯ ಬಹಳಷ್ಟಿದೆ ಮತ್ತು ಇಂತಹ ಕೂಟಗಳ ಅಗತ್ಯ ಕೂಡ ಧಾರಾಳ ಇದೆ. ಈ ವೇದಿಕೆಯ ಉದ್ದೇಶ ನಾವು ಪರಸ್ಪರ ಒಟ್ಟಿಗೆ ಕೂತು ಸ್ವಲ್ಪ ಮಾತಾಡಬೇಕಲ್ಲ. ಮಾತಾಡದೆ, ಯಾವ ಸಂಪರ್ಕವೂ ಇಲ್ಲದೆ, ಸಂಬಂಧವೂ ಇಲ್ಲದೆ ನಾವು ಹೀಗೆ ಬದುಕುವುದಾದರೆ ಅಪರಿಚಿತತೆ ಹೆಚ್ಚಾಗ್ತದೆ, ನಿಗೂಢತೆ ಹೆಚ್ಚಾಗ್ತದೆ. ಎಲ್ಲ ಕಡೆಗಳಲ್ಲೂ ಹಾಗೆ. ನಮ್ಮ ಮನೆಯಲ್ಲಿ ಕೂಡ ಪರಸ್ಪರ ತಂದೆ ತಾಯಿ ಮಕ್ಕಳೆಲ್ಲ ಮಾತಾಡುವ ವಾತಾವರಣ ಇದ್ದರೆ ಆ ಮನೆ ಒಂದು ಆರೋಗ್ಯಪೂರ್ಣ ಮನೆ, ಆ ಮನೆ ಒಂದು ಸ್ವರ್ಗ. ಇದು ತಂದೆ ಮತ್ತು ತಾಯಿ ಪರಸ್ಪರ ಮಾತಾಡುವುದಿಲ್ಲ, ಮಕ್ಕಳು ಅವರವರ ಜಗತ್ತಿನಲ್ಲಿ ಮೊಬೈಲ್ ಫೋನ್ನಲ್ಲಿರ್ತಾರೆ. ಯಾರು ಯಾರೊಂದಿಗೂ ಮಾತಾಡದ ಒಂದು ಮನೆ, ಅದು ಒಂದು ಭಯಂಕರ ಮನೆ. ಅದು ನೆಮ್ಮದಿ ಇಲ್ಲದ, ಶಾಂತಿಯ ಕೇಂದ್ರ ಆಗಲಿಕ್ಕೆ ಸಾಧ್ಯವೇ ಇಲ್ಲದ, ಒಂದು ರೀತಿಯ ಒತ್ತಡ, ಟೆನ್ಷನ್ ಇದೆಲ್ಲ ಇರುವ ಕೇಂದ್ರ ಆಗ್ತದೆ ಆ ಮನೆ. ಸಮಾಜ ಕೂಡ ಹಾಗೆ. ಸಮಾಜದಲ್ಲಿ ನಾವೆಲ್ಲ ಪರಸ್ಪರ ಒಟ್ಟಿಗೆ ಬೆರೆಯುವ, ಮಾತಾಡುವ, ನಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ, ಸಮಾಜದಲ್ಲಿ ನಾವೇನು ಮಾಡಬಹುದು ಎಂಬುದರ ಬಗ್ಗೆ ಚಿಂತನೆ ನಡೆಸುವ ಒಂದು ವಾತಾವರಣ ಇರುವುದಾದರೆ ಆ ಸಮಾಜ ಆರೋಗ್ಯಪೂರ್ಣ ಸಮಾಜ ಆಗ್ತದೆ, ಹೆಲ್ದಿ ಸೊಸೈಟಿ ಆಗ್ತದೆ. ಸಂಶಯಗಳು ದೂರ ಆಗ್ತದೆ, ಅಪನಂಬಿಕೆಗಳು ದೂರ ಆಗ್ತದೆ, ಭ್ರಮೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಕೂತ್ಕೊಳ್ಬೇಕು, ಮಾತಾಡಬೇಕು, ಬೆರೀಬೇಕು ಎಂಬ ಉದ್ದೇಶಕ್ಕಾಗಿ ಮಾತ್ರ ಈ ವೇದಿಕೆಗಳನ್ನು ಈ ದೇಶದಾದ್ಯಂತ ನಾವು ಕಟ್ಟಿಕೊಂಡಿದ್ದೇವೆ. ನಮ್ಮದು ಸುಳ್ಳುಗಳು ವಿಜೃಂಭಿಸುತ್ತಿರುವ ಕಾಲ. ಸುಳ್ಳುಗಳ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಲಾಗುತ್ತಾ ಇದೆ. ಸಮಾಜದಲ್ಲಿ ವ್ಯಾಪಕವಾಗಿ ಸುಳ್ಳು ಪ್ರಚಾರಗಳು, ಸೋಷಿಯಲ್ ಮೀಡಿಯಾದ ಕಾಲದಲ್ಲಂತೂ ಯಾವ ರೀತಿ ಬೇಕಾದರೂ ಸುಳ್ಳನ್ನು ಹರಡಬಹುದು. ಹಿಟ್ಲರ್ನ ಬಗ್ಗೆ ನಮಗೆ ಗೊತ್ತಿದೆ. ಹಿಟ್ಲರ್ಗೆ ಒಬ್ಬ ಮಂತ್ರಿಯೇ ಇದ್ದ, ಗೀಬಲ್ಸ್. ಆ ಮಂತ್ರಿಯ ಪೋಸ್ಟ್ ಯಾವುದಂದರೆ ಸುಳ್ಳು ಹೇಳುವ ಪೋಸ್ಟ್. ಸುಳ್ಳು ಪ್ರಚಾರ ಮಾಡುವುದಕ್ಕೆ ಹಿಟ್ಲರ್ಗೆ ಒಬ್ಬ ಮಂತ್ರಿ ಇದ್ದ, ಗೀಬಲ್ಸ್. ಒಂದು ಸುಳ್ಳನ್ನು ನೀವು ಮತ್ತೆ ಮತ್ತೆ ಹೇಳಬೇಕು, ಜೋರಾಗಿ ಹೇಳಬೇಕು, ಆಗ ಜನ ಅದನ್ನು ಸತ್ಯ ಅಂತ ನಂಬುತ್ತಾರೆ. ಇದು ಗೀಬಲ್ಸ್ ಥಿಯರಿ. ಇವತ್ತು ಕೂಡ ಅದೇ ರೀತಿ. ಗೀಬಲ್ಸಿನ ಸುಳ್ಳು ಹೇಗಿತ್ತಂದರೆ, ಅವ ಹೇಳುವ ಸುಳ್ಳು ಸಾಮಾನ್ಯ ಸುಳ್ಳಲ್ಲ, ಭಯಂಕರ ಸುಳ್ಳು ಅಂತ. ಅಂದ್ರೆ ಅವ ಹೇಳುವ ಸುಳ್ಳನ್ನು 90 ಜನರು ನಂಬುವುದಿಲ್ಲ, 10 ಮಂದಿ ಮಾತ್ರ ನಂಬುದು. ಅಂತಹ ಸುಳ್ಳು, ಭಯಂಕರ ಸುಳ್ಳು. 90 ಮಂದಿಗೆ ಅದನ್ನು ನಂಬಲಿಕ್ಕೆ ಸಾಧ್ಯವೇ ಇಲ್ಲ.
10 ಮಂದಿ ಮಾತ್ರ ಸುಳ್ಳನ್ನು ನಂಬ್ತಾರೆ. ಅಂತಹ ಭಯಂಕರ ಸುಳ್ಳು ಹೇಳು. ಆ ಸುಳ್ಳನ್ನು ಮತ್ತೆ ಮತ್ತೆ ಹೇಳಿದಾಗ ಏನಾಗ್ತದೆ, ನಂಬುವವರ ಸಂಖ್ಯೆ 20 ಆಗ್ತದೆ. ಮತ್ತೆ ಮತ್ತೆ ಜೋರಾಗಿ ಹೇಳುವಾಗ ನಂಬುವವರ ಸಂಖ್ಯೆ 30, 40, 50 ಆಗ್ತದೆ. ಹೀಗೆ ಸುಳ್ಳುಗಳನ್ನು ಮತ್ತೆ ಮತ್ತೆ ಹೇಳುವಾಗ ಹೆಚ್ಚು ಹೆಚ್ಚು ಅದನ್ನು ಜನರು ನಂಬ್ತಾರೆ. ಹಾಗೆ ಜಗತ್ತಿನಲ್ಲಿ ಗೀಬಲ್ಸ್ ಥಿಯರಿ ಬರುವುದು. ಇವತ್ತು ಕೂಡ ಸಮಾಜದಲ್ಲಿ ನಾವು ನೋಡ್ತಾ ಇರುವುದು ಅದುವೇ, ಸುಳ್ಳು ಹೇಳು, ವಿಪರೀತವಾಗಿ ಸುಳ್ಳನ್ನು ಪ್ರಚಾರ ಮಾಡುವುದು. ಈ ಸುಳ್ಳುಗಳ ಸಂತೆಯಲ್ಲಿ ಅಥವಾ ಈ ಭಯಂಕರ ಸುಳ್ಳುಗಳು ವ್ಯಾಪಿಸುತ್ತಿರುವ ಸಮಾಜದಲ್ಲಿ ಸತ್ಯ ಏನು ಎಂದು ತಿಳಿಯಬೇಕಾದರೆ, ವಾಸ್ತವಿಕತೆ ಏನು ಅಂತ ಅರ್ಥ ಮಾಡಬೇಕಾದರೆ ನಾವು ಒಟ್ಟಿಗೆ ಸೇರುವ ಅಗತ್ಯ ಖಂಡಿತ ಇದೆ. ಇಡೀ ನಾಡನ್ನೆಲ್ಲ ಸರಿಪಡಿಸಲಿಕ್ಕೆ ಸಾಧ್ಯ ಅಂತ ಖಂಡಿತ ಸಾಧ್ಯ ಇಲ್ಲ ಅದು. ಆದರೆ ನಮ್ಮ ಊರನ್ನು, ನಮ್ಮ ಪ್ರದೇಶಗಳನ್ನು ಚೆನ್ನಾಗಿಟ್ಟುಕೊಳ್ಳುವ ಸಾಮರ್ಥ್ಯ ನಮಗೆ ಖಂಡಿತ ಇದೆ. ನಾವೆಲ್ಲ ಒಟ್ಟಿಗೆ ಸೇರುವುದಾದರೆ, ಸತ್ಯ ಯಾವುದು ಸುಳ್ಳು ಯಾವುದು ಎಂಬುದನ್ನು ಪ್ರತ್ಯೇಕಿಸುವ, ಬೇರ್ಪಡಿಸುವ ಪ್ರಯತ್ನ ನಡೆಸುವುದಾದರೆ, ಸಮಾಜದಲ್ಲಿ ಬಹಳ ರಚನಾತ್ಮಕವಾಗಿ ಕೆಲಸ ಮಾಡುವುದಾದರೆ, ಖಂಡಿತವಾಗಿಯೂ ನಮ್ಮ ಊರನ್ನು, ನಮ್ಮ ಪ್ರದೇಶವನ್ನು ಚೆನ್ನಾಗಿಟ್ಟುಕೊಳ್ಳಿಕ್ಕೆ, ನಮ್ಮ ಪ್ರದೇಶದ ಆರೋಗ್ಯ ಹಾಳಾಗದಂತೆ ಕಾಪಾಡಿಕೊಳ್ಳಿಕ್ಕೆ ನಮಗೆ ಖಂಡಿತ ಸಾಧ್ಯ ಇದೆ. ಯಾರು ಯಾರನ್ನು ನಂಬದ ಸಮಾಜ ಬಹಳ ಅಪಾಯಕಾರಿ ಸಮಾಜ. ಇವತ್ತು ಆ ಸಮಾಜವನ್ನು ನಾವು ನಿರ್ಮಿಸ್ತಾ ಇರೋದು. ಯಾರು ಯಾರನ್ನು ನಂಬದ ಸಮಾಜ, ಯಾರಿಗೂ ಯಾರ ಮೇಲೆಯೂ ನಂಬಿಕೆ ಇಲ್ಲದ ಸಮಾಜ, ಅದೊಂದು ರೋಗಗ್ರಸ್ತ ಸಮಾಜ. ಅಂತಹ ಒಂದು ಸಮಾಜವನ್ನು ಇವತ್ತು ಬೆಳೆಸಲಾಗ್ತಾ ಇದೆ ಮನಪೂರ್ವಕವಾಗಿ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ, ಬೇರೆ ಬೇರೆ ಹಿತಾಸಕ್ತಿಗಳಿವೆ, ನಮಗೆಲ್ಲ ಅದು ಗೊತ್ತಿದೆ, ಅದನ್ನು ವಿವರಿಸಬೇಕಾದ ಅಗತ್ಯ ಇಲ್ಲ. ಅಂತಹ ಒಂದು ಮಾರಕವಾದ, ಭಯಂಕರವಾದ ಒಂದು ಸಮಾಜದಲ್ಲಿ ನಾವು ಕೆಲವು ಸಂದರ್ಭಗಳಲ್ಲ, ಅದು ನಮ್ಮ ಹಬ್ಬಗಳ ಸಂದೇಶಗಳನ್ನು ಹಂಚಿಕೊಳ್ಳಬಹುದು. ಸಮಾಜ ಹಾಳಾಗ್ತಾ ಇದೆ, ಮಾದಕ ದ್ರವ್ಯ ಎಂಬುದು ಸಮಾಜದ ಬಹಳ ದೊಡ್ಡ ಶಾಪ ಆಗಿ ಪರಿಣಮಿಸ್ತಾ ಇದೆ. ಅದು ಮುಸ್ಲಿಮರ ಸಮಸ್ಯೆ, ಹಿಂದೂಗಳ ಸಮಸ್ಯೆ ಅಲ್ಲ, ಅದೆಲ್ಲರ ಸಮಸ್ಯೆ. ಬೇರೆ ಬೇರೆ ರೀತಿಯ ಸವಾಲುಗಳಿವೆ ನಮ್ಮ ಅದರಲ್ಲಿ, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿವೆ. ಹೀಗೆ ಸಮಾಜದ ಕೆಡುಕುಗಳ ವಿರುದ್ಧ ನಾವು ಒಟ್ಟಾಗಿ ಕೆಲಸ ಮಾಡುವುದಾದರೆ, ಒಂದು ತಲೆಮಾರಿನ ಸಂಸ್ಕಾರ, ಒಂದು ತಲೆಮಾರಿನ ಚಾರಿತ್ರ್ಯ, ಅದನ್ನು ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ನಮಗೆ ಖಂಡಿತವಾಗಿಯೂ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಸದ್ಭಾವನಾ ವೇದಿಕೆ ಎಂಬುದು ನಮ್ಮನ್ನೆಲ್ಲ ಒಟ್ಟು ಸೇರಿಸುವಂತಹ ಒಂದು ವೇದಿಕೆ ಇದು. ಬಹಳ ಒಳ್ಳೆಯ ಒಂದು ಸ್ಲೋಗನ್ ಇದೆ ಇಲ್ಲಿ ನಮ್ಮ ಸದ್ಭಾವನಾ ವೇದಿಕೆಗೆ, ಉಳ್ಳಾಲದಲ್ಲಿ, ಮಂಗಳೂರಿನಲ್ಲಿ. ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಎಂಬುದು. ನಾವು ಯಾರು ಧರ್ಮ ಬಿಟ್ಟವರಲ್ಲ, ನಾವೆಲ್ಲ ಬಹಳ ಒಳ್ಳೆಯ ಧರ್ಮನಿಷ್ಠೆ ಇರುವವರು. ನನಗೆ ಇಸ್ಲಾಮಿನ ಬಗ್ಗೆ ನಿಷ್ಠೆ ಇರುವಂತೆ ಕೇಶವ ಭಟ್ರಿಗೆ ಹಿಂದೂ ಧರ್ಮದ ಬಗ್ಗೆ ಅಪಾರ ನಿಷ್ಠೆ ಇದೆ. ಪ್ರಸಾದ್ ರೈ ಅವರಿಗೆ ಅವರು ನಂಬುವ ಹಿಂದೂ ಧರ್ಮದಲ್ಲಿ ತೀವ್ರ ನಿಷ್ಠೆಯಿಂದ ಅವರ ಧರ್ಮವನ್ನು ಪಾಲಿಸ್ತಾರೆ. ಆದರೆ ನಮ್ಮ ಧರ್ಮ ನಿಷ್ಠೆ ಅದು ನಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸ್ತಾ ಇದೆ, ಎಲ್ಲೂ ಹಾಳು ಮಾಡುವುದಿಲ್ಲ. ಧರ್ಮ ನಮ್ಮನ್ನು ಜೋಡಿಸ್ತದೆ, ಧರ್ಮ ನಮ್ಮ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸ್ತದೆ. ನನ್ನ ಧರ್ಮವನ್ನು ನಾನು ನಿಷ್ಠೆಯಿಂದ ಆಚರಿಸುವಾಗ, ನನ್ನ ಧರ್ಮ ನನಗೆ ಕಲಿಸಿಕೊಟ್ಟ ಒಂದು ಸಂದೇಶ ಇದೆ. ಪ್ರಸಾದ್ ರೈ ಅವರು ನನ್ನ ಸಹೋದರ ಅಂತ ನನ್ನ ಧರ್ಮ ನನಗೆ ಹೇಳಿಕೊಟ್ಟಿದೆ. ಕೇಶವ ಭಟ್ರವರು ನನ್ನ ಸಹೋದರ ಅಂತ ನನ್ನ ಧರ್ಮ ನನಗೆ ಹೇಳಿಕೊಟ್ಟ ಸತ್ಯ ಅದು. ಆದ್ದರಿಂದ ನಮ್ಮ ಧರ್ಮ ನಮ್ಮೊಂದಿಗೆ ಇರುವುದಾದರೆ ಖಂಡಿತವಾಗಿಯೂ ನಮ್ಮ ಸ್ನೇಹ ಎಲ್ಲರೊಂದಿಗೆ ಇರಲೇಬೇಕಾಗ್ತದೆ. ಅದಿಲ್ಲ ಅಂದರೆ ನಿಮ್ಮ ಧರ್ಮ ನಿಮ್ಮಲ್ಲಿ ಇಲ್ಲ ಅಂತ ಅದಕ್ಕೆ ಅರ್ಥ. ನಮ್ಮ ಸ್ನೇಹ ಎಲ್ಲರೊಂದಿಗೆ ಇಲ್ಲ ಎಂದಾದರೆ ನಿಮ್ಮಲ್ಲಿ ಧರ್ಮವೇ ಇಲ್ಲ ಎಂಬುದೇ ಅದರ ತಾತ್ಪರ್ಯ. ಯಾಕೆಂದರೆ ಜಗತ್ತಿಗೆ ಎಲ್ಲ ಧರ್ಮಗಳು ಕರುಣೆಯನ್ನು ಬೋಧಿಸಿದೆ. ಕರುಣೆ ಇಲ್ಲದವನಿಗೆ ಧರ್ಮನಿಷ್ಠೆ ಇರಲಿಕ್ಕೆ ಸಾಧ್ಯ ಇಲ್ಲಲ್ಲ. ಆದ್ದರಿಂದ ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಎಂಬ ಸ್ಲೋಗನ್ನೊಂದಿಗೆ ನಾವೆಲ್ಲ ಒಟ್ಟಿಗೆ ಸೇರುವ, ನಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ, ನಮ್ಮ ಊರಿನಲ್ಲಿ, ನಮ್ಮ ಪ್ರದೇಶದಲ್ಲಿ ಕೆಡುಕುಗಳ ವಿರುದ್ಧ, ಹಗೆತನದ, ವಿದ್ವೇಷದ ವಾತಾವರಣವನ್ನು ಅದನ್ನು ತಿಳಿಗೊಳಿಸಲಿಕ್ಕೆ, ಸಮಾಜದಲ್ಲಿ ನಿರಂತರ ಉಂಟಾಗುತ್ತಿರುವಂತಹ ಟೆನ್ಷನ್, ಉದ್ವೇಗ,
ಅದನ್ನು ಯಾವ ರೀತಿ ನಿವಾರಿಸಬಹುದು ಎಂಬ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಿಕ್ಕೆ, ವ್ಯಾಪಕವಾಗಿ ಹರಡುತ್ತಿರುವ ಸುಳ್ಳುಗಳನ್ನು ಹೇಗೆ, ಆ ಸುಳ್ಳುಗಳ ನಿಜವಾದ ಸ್ಥಿತಿಯನ್ನು ಹೇಗೆ ಜನರಿಗೆ ಹೇಳಿಕೊಡಬಹುದು ಎಂಬುದಕ್ಕೆ ಇಂತಹ ವೇದಿಕೆಗಳು ಖಂಡಿತವಾಗಿಯೂ ಅಗತ್ಯ ಇದೆ. ಒಬ್ಬ ಹೇಳಿದ, ಮುಸ್ಲಿಮರಂದ್ರೆ ಬಹಳ ಕೆಟ್ಟವರು ಅಂತ ಹೇಳಿದ. ಪ್ರಶ್ನಿಸಿದ್ರೆ ಅಂತ, ಅಲ್ಲಮ್ಮ ಸಹೋದರ, ನಿನಗೆ ಫ್ರೆಂಡ್ಸ್ಗಳಿದ್ದಾರ ಮುಸ್ಲಿಮ್ಸು? ಅವರಿದ್ದಾರೆ, ಅವರು ತುಂಬ ಒಳ್ಳೆಯವರು. ನೆರೆಕರೆಯವರಿದ್ದಾರ ಮುಸ್ಲಿಮ್ಸು? ಇದ್ದಾರೆ, ಅವರು ತುಂಬ ಒಳ್ಳೆಯವರು. ಮತ್ತೆ ಕೆಟ್ಟವರು ಯಾರು? ಕೆಟ್ಟವರು ಟಿವಿಯಲ್ಲಿ ಬರ್ತಾ ಇದ್ದಾರೆ, ಆ ಟಿವಿಯಲ್ಲೆಲ್ಲ ತೋರಿಸ್ತಾ ಇದ್ದಾರಲ್ಲ ಕೆಟ್ಟವರು ಅಂತ. ಇದು ಮುಸ್ಲಿಮರ ಸ್ಥಿತಿಯೂ ಹಾಗೆ. ಹಿಂದೂಗಳಂದ್ರೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಅವರಲ್ಲಿ ಕೇಳಿದ್ರೆ. ಅಲ್ಲ, ನಿನಗೆ ಫ್ರೆಂಡ್ಸ್ಗಳಿದ್ದಾರ ಹಿಂದೂಗಳು? ಇದ್ದಾರೆ, ಅವರು ತುಂಬ ಒಳ್ಳೆಯವರಪ್ಪ, ಅವರಿಗಿಂತ ಒಳ್ಳೆಯವರು ಯಾರು ಇಲ್ಲ ಅಂತ ಹೇಳ್ತಾರೆ. ನೆರೆಮನೆಯಲ್ಲಿ ಹಿಂದೂಗಳಿದ್ದಾರ? ತುಂಬ ಇದ್ದಾರೆ, ಅವರು ತುಂಬ ಒಳ್ಳೆಯವರು. ಮತ್ತೆ ಕೆಟ್ಟವರು ಅದೇ ಟಿವಿಯಲ್ಲಿ ತೋರಿಸ್ತಾ ಇದ್ದಾರಲ್ಲ, ಅಥವಾ ಯಾವುದೋ ಸಂಘಟನೆಗಳೆಲ್ಲ ಹೇಳಿಕೊಡ್ತಾ ಇದ್ದಾರಲ್ಲ, ಅವರು ಹೀಗೆ ಅವರು ಹಾಗೆ ಅಂತ. ಇದರಿಂದ ಹೊರಗೆ ಬರಬೇಕಾದ ಅಗತ್ಯ ಖಂಡಿತವಾಗಿಯೂ ಇದೆ. ಇಂತಹ ಸುಳ್ಳುಗಳಿಂದ, ಅವಾಸ್ತವಿಕತೆಗಳಿಂದ, ನಮ್ಮ ಮನಸ್ಸನ್ನು ಹಾಳು ಮಾಡುವಂತಹ ಚಿಂತನೆಗಳಿಂದ ಹೊರಗೆ ಬಂದು ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಿಸಬೇಕಾದರೆ, ನಮ್ಮ ಮಕ್ಕಳಿಗೆ ಒಂದು ನೆಮ್ಮದಿಯಿಂದ ಬದುಕುವ, ಪ್ರೀತಿಯಿಂದ ಬದುಕುವ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ನಾವು ಕಟ್ಟಿ ಬೆಳೆಸಬೇಕಾದರೆ ಇಂತಹ ವೇದಿಕೆಗಳನ್ನು ಮತ್ತಷ್ಟು ಬಲಪಡಿಸಬೇಕಾದ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳು ದೇಶಾದ್ಯಂತ ಅವರು ಸುತ್ತಾಡ್ತಾ ಇದ್ದಾರೆ. ಈ ಸಂದೇಶವನ್ನು ಹೊತ್ತುಕೊಂಡು ದೇಶದ ಎಲ್ಲ ರಾಜ್ಯಗಳಲ್ಲೂ ಅವರು ಸುತ್ತಾಡ್ತಾ ಇದ್ದಾರೆ. ಇದೀಗ ಸುಮಾರು 10-12 ದಿನಗಳ ಪ್ರವಾಸಕ್ಕಾಗಿ ಕರ್ನಾಟಕಕ್ಕೆ ಬಂದಿದ್ದಾರೆ. ಕರ್ನಾಟಕದ ಉದ್ದಗಲಕ್ಕೂ ಅವರು ಈ ಸಂದೇಶವನ್ನು ಸಾರಿಕೊಂಡು, ಅವರ ರಾಷ್ಟ್ರೀಯ ಮಟ್ಟದಲ್ಲಿ ಈ ವೇದಿಕೆಯ ಕಾರ್ಯದರ್ಶಿಗಳು, ಅದೇ ರೀತಿ ವಿವಿಧ ಧರ್ಮೀಯರ ಧಾರ್ಮಿಕ ಜನಮೋರ್ಚಾ ಎಂಬ ಹೆಸರಲ್ಲಿ ಎಲ್ಲ ಧರ್ಮದ ಧಾರ್ಮಿಕ ವಿದ್ವಾಂಸರು ಸೇರಿಕೊಂಡು ರಚಿಸಿಕೊಂಡಿರುವ ಒಂದು ಸಂಘಟನೆ, ಅದರ ರಾಷ್ಟ್ರೀಯ ಸಂಚಾಲಕರಾಗಿ ಎಲ್ಲ ವರ್ಗದ, ಎಲ್ಲ ಧರ್ಮದ, ಎಲ್ಲ ಜಾತಿಯ ಜನರೊಂದಿಗೆ ಬಹಳ ಹೃದಯ ತೆರೆದ ಸಂಬಂಧವನ್ನು ಇಟ್ಟುಕೊಂಡ ಒಬ್ಬ ವ್ಯಕ್ತಿತ್ವ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು. ಅವರ ಜೊತೆ ನಾವು ಕೆಲವು ವಿಷಯಗಳನ್ನು ಅವರಿಂದ ಕೇಳಿ ತಿಳ್ಕೊಳ್ಬಹುದು. ಅದೇ ರೀತಿ ನಾವು ಈ ವೇದಿಕೆಯನ್ನು ಹೇಗೆ ಬಲಪಡಿಸಬಹುದು ಎಂಬುದರ ಬಗ್ಗೆ ಕೂಡ ಮುಕ್ತವಾಗಿ ನಾವು ಚರ್ಚೆ ಮಾಡಿ, ಇಂತಹ ವೇದಿಕೆಗಳನ್ನು ಮತ್ತಷ್ಟು ಬೆಳೆಸುವ ಬಗ್ಗೆ, ಬಲಪಡಿಸುವ ಬಗ್ಗೆ, ಇಂತಹ ವೇದಿಕೆಗಳನ್ನು ವಿಸ್ತರಿಸುವ ಬಗ್ಗೆ, ಹಾಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಾದದ್ದು ಇವತ್ತಿನ ದಿನದಲ್ಲಿ ಅತ್ಯಂತ ಅಗತ್ಯದ ಕೆಲಸ ಮತ್ತು ಬಹಳ ದೊಡ್ಡ ದೇಶ ಪ್ರೇಮದ ಕೆಲಸ ಇದೆ. ಇವತ್ತು ಜನರನ್ನು ಒಟ್ಟು ಸೇರಿಸುವುದು, ಎಲ್ಲರೂ ಪರಸ್ಪರ ಬೆರೆಯುವುದು. ಒಬ್ಬ ಮುಸ್ಲಿಮನೊಂದಿಗೆ ನೀವು ಕೇಳಿ ನೋಡಿ, ನಿನಗೆಷ್ಟು ನಿನ್ನ 10 ಫ್ರೆಂಡ್ಸ್ಗಳ ಹೆಸರು ಹೇಳಿ ಅಂತ ಹೇಳಿದರೆ 10 ಹೆಸರು ಕೂಡ ಮುಸ್ಲಿಮನ ಹೆಸರಾಗಿರ್ತದೆ. ಒಬ್ಬ ಹಿಂದುವಿನೊಂದಿಗೆ 10 ನಿನ್ನ ಬೆಸ್ಟ್ ಫ್ರೆಂಡ್ಸ್ಗಳ ಹೆಸರು ಪಟ್ಟಿ ಮಾಡುವಂತ ಹೇಳಿದ್ರೆ 10 ಹೆಸರುಗಳು ಹಿಂದುವಿನ ಹೆಸರಾಗಿರ್ತದೆ. ಯಾಕೆ ಮುಸ್ಲಿಮನ ಬೆಸ್ಟ್ ಫ್ರೆಂಡ್ಸ್ಗಳಲ್ಲಿ ಒಂದು 4-5 ಮಂದಿ ಹಿಂದೂಗಳ ಹೆಸರು ಇರಬಾರದು? ಯಾಕೆ ಒಬ್ಬ ಹಿಂದುವಿನ ಬೆಸ್ಟ್ ಫ್ರೆಂಡ್ಸ್ಗಳ ಲಿಸ್ಟಿನಲ್ಲಿ ಒಂದು 4-5 ಮುಸ್ಲಿಮರ ಹೆಸರು ಇರಬಾರದು? ಇರಲೇಬೇಕು. ಅಂತಹ ಒಂದು ವಾತಾವರಣ ನಾವು ಬೆಳೆಸಬೇಕು. ಎಲ್ಲರಿಗೂ, ಹಿಂದೂಗಳು, ಕ್ರೈಸ್ತರು, ಎಲ್ಲರೂ ಫ್ರೆಂಡ್ಸ್ಗಳಿರುವ ಒಂದು ಒಳ್ಳೆಯ ಸಮಾಜ ನಾವು ಖಂಡಿತವಾಗಿಯೂ ಅದಕ್ಕಾಗಿ ಪ್ರಯತ್ನ ಪಡಬೇಕಾಗ್ತದೆ. ಪ್ರಯತ್ನ ಪಡುವುದಾದರೆ ಖಂಡಿತ ಅದಕ್ಕೆ ದೇವನ ಸಹಾಯ ಇರುತ್ತದೆ. ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾದರೆ ಒಂದು ಒಳ್ಳೆಯ ಸಮಾಜ ಕಟ್ಟಲಿಕ್ಕೆ ನಮಗೆ ಖಂಡಿತ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಈ ವೇದಿಕೆಗಳನ್ನು ಇನ್ನಷ್ಟು ಬಲಪಡಿಸಬೇಕು, ಅದನ್ನು ಇನ್ನಷ್ಟು ವಿಸ್ತರಿಸಬೇಕು ಎಂಬ ವಿನಂತಿಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಮನೋಜ್ಞವಾಗಿ ತಮ್ಮ ಪ್ರಾಸ್ತಾವಿಕ ಮಾತುಗಳ ಮೂಲಕ ಪ್ರಸ್ತುತಪಡಿಸಿದಂತಹ ಜನಾಬ್ ಮೊಹಮ್ಮದ್ ಕುಂಜಿಯವರಿಗೆ ಕೃತಜ್ಞತೆಗಳು. ಇದೀಗ ವಿಚಾರ ವಿನಿಮಯದ ಸಮಯ. ಸದ್ಭಾವನಾ ವೇದಿಕೆ ಇದನ್ನು ಬಲಪಡಿಸುವುದು ಹೇಗೆ, ಇದನ್ನು ವಿಸ್ತರಿಸುವುದು ಹೇಗೆ, ಅಥವಾ ಸದ್ಭಾವನಾ ವೇದಿಕೆಗೆ ಸಂಬಂಧಿಸಿದಂತಹ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚಿಸುವಂತಹ ಸಮಯ ಇದು. 40 ನಿಮಿಷದ ಸಮಯಾವಕಾಶವನ್ನು ಇದಕ್ಕೆ ಮೀಸಲಿರಿಸಲಾಗಿದೆ.
ತಾವೆಲ್ಲರೂ ಕೂಡ ಮುಕ್ತವಾಗಿ ಈ ಒಂದು ವಿಚಾರ ವಿನಿಮಯದಲ್ಲಿ ಭಾಗವಹಿಸಬೇಕು ಎಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪ್ರಶ್ನೆಗಳು, ಸಲಹೆ, ಸೂಚನೆಗಳಿದ್ದರೆ ಇಲ್ಲಿ ತಿಳಿಸಬಹುದು. ಎಲ್ಲರಿಗೂ ನಮಸ್ತೆ. ನಾನು ದಾಕ್ಷಾಯಿಣಿ ಅಂತೇಳಿ. ಈಗ ಅವರು ಮಾತಾಡುವಾಗ ಹೇಳಿದರು, ಹಿಂದೂ ಮಕ್ಕಳು 10 ಮಕ್ಕಳ ಹೆಸರನ್ನು ಅವರದ್ದೇ ಬರೀತಾರೆ, ಮುಸ್ಲಿಂ ಮಕ್ಕಳ 10 ಮಕ್ಕಳ ಹೆಸರನ್ನು ಅವರದ್ದೇ ಬರೀತಾರೆ ಅಂತ. ಆದರೆ ನಾನೊಂದು ಸಾಮಾಜಿಕ ಕಾರ್ಯಕರ್ತೆಯಾಗಿ ಹೇಳ್ತೇನೆ, ಸುಮಾರು ಶಾಲೆಗಳಿಗೆ ನಾವೀಗ ಹೋಗ್ತಾ ಇದ್ದೇವೆ ಸರ್. ಆ ಶಾಲೆಯಲ್ಲಿ ನಿಮಗೆ ಯಾರು ಇಷ್ಟವಾದ ನಾಯಕರು ಯಾರು, ನಿಮಗೆ ಪ್ರೀತಿ ಪಾತ್ರರು ಯಾರು ಅಂತ ಹೇಳಿದರೆ ಹಿಂದೂ ಮಕ್ಕಳು ಮುಸ್ಲಿಂ ಹೆಸರನ್ನೇ ಹೆಚ್ಚು ಬರೆದದ್ದು ಸರ್. ತುಂಬ ಶಾಲೆಯಲ್ಲಿ ಇದು ಆಗ್ತಾ ಇದೆ, ಅಂದರೆ ಬೆಳವಣಿಗೆ ಆಗ್ತಾ ಇದೆ ಸರ್. ಈಗ ನೀವು ಇಡುವ ಹೆಜ್ಜೆ ಮುಂದೆ ಉತ್ತಮವಾಗಿ ಎಲ್ಲರೂ ಒಟ್ಟಾಗಿ ಸೌಹಾರ್ದತೆಯಿಂದ ಬಾಳುವಂಥ ಒಂದು ಸಂದರ್ಭ ಬರ್ತದೆ ಅಂತ ಹೇಳಿ ಇದರಿಂದ ನಾನು ಹೇಳ್ತೇನೆ. ಯಾಕೆಂದರೆ ಹೆಚ್ಚಿನ ಶಾಲೆಯಲ್ಲಿ ಹೊಂದಾಣಿಕೆ ಇದೆ. ಮಕ್ಕಳಲ್ಲಿ ದೊಡ್ಡವರಾದಾಗ ನಾವು ಆ ಒಂದು ವಿಷಬೀಜವನ್ನು ಬಿತ್ತೇವೆ ಎಲ್ಲರೂ, ನಮ್ಮ ಎಲ್ಲ ಧರ್ಮದವರು. ಆದರೆ ಮಕ್ಕಳಲ್ಲಿ ಆ ಒಂದು ಇದು ಇಲ್ಲ. ಅದು ಹೀಗೆ ಅದನ್ನು ಬೆಳ್ಕೊಂಡು ಹೋಗಲಿ ಅಂತೇಳಿ ನಾನೊಂದು ಇಂಥ ಸಂದರ್ಭದಲ್ಲಿ ಹಾರೈಸ್ತೇನೆ. ಥ್ಯಾಂಕ್ ಯು. ಈಗ ನಮ್ಮ ಮೇಡಮಲ್ಲಿ ಹೇಳಿದರು, ಶಾಲೆಗಳಲ್ಲಿ ಹಿಂದೂ ಮಕ್ಕಳಲ್ಲಿ ಕೇಳಿದರೆ ಪ್ರೀತಿಯ ನಾಯಕರು ಯಾರಂತ ಕೇಳಿದರೆ ಮುಸ್ಲಿಮರ ಮಕ್ಕಳ ಹೆಸರು ಹೇಳ್ತಾರೆ ಅಂತ ಕೇಳಿ ಸಂತೋಷ ಆಯಿತು. ಆದರೆ ವಾಸ್ತವ ಏನೆಂದು ಹೇಳಿದ್ರೆ, ಕೆಲವು ವರ್ಷಗಳಿಂದ ನಮ್ಮ ಜಿಲ್ಲೆಯ ಶಾಲೆಗಳಲ್ಲಿ ಯಾವ ಶಾಲೆ ಮುಸ್ಲಿಂ ಮ್ಯಾನೇಜ್ಮೆಂಟ್ ಇದ್ದಿದ್ದೇನೋ ಅದರಲ್ಲಿ ಮುಸ್ಲಿಂ ಮಕ್ಕಳು ಮಾತ್ರ, ಮತ್ತು ಯಾವ ಶಾಲೆ ಹಿಂದೂ ಮ್ಯಾನೇಜ್ಮೆಂಟ್ ಇದೆಯೋ ಅದರಲ್ಲಿ ಹಿಂದೂ ಮಕ್ಕಳು ಮಾತ್ರ, ಕ್ರಿಶ್ಚಿಯನ್ ಶಾಲೆ ಇದ್ದರೆ ಅದರಲ್ಲಿ ಕ್ರಿಶ್ಚಿಯನ್ ಮಕ್ಕಳು ಮಾತ್ರ, ಕೆಲವು ಅಪವಾದ ಬಿಟ್ಟು ಹೀಗೆ ಆಗ್ತಾ ಇರುವಾಗ ನಮ್ಮ ಮಕ್ಕಳಿಗೆ ಯಾವ ರೀತಿಯಲ್ಲಿ ಆ ಸೌಹಾರ್ದ ಹೇಳಿಕೊಡುವ ಪರಿಸ್ಥಿತಿ ಬರ್ತದೆ ಎಂಬುದು ಒಂದು ಪ್ರಶ್ನೆ ನಂದು. ಮೊಹಮ್ಮದ್ ಕುಂಜೆ ಸಾಬ್ ಅವರು ಹೇಳಿದರು, ಇದು ನಮ್ಮ ಇಡೀ ದೇಶವನ್ನು ನಮಗೀಗ ಬದಲಾವಣೆ ಮಾಡಲಿಕ್ಕೆ ಅದು ಆಗಲ್ಲ, ಬಟ್ ನಮ್ಮ ಊರನ್ನು ನಮಗೆ ಚೇಂಜ್ ಮಾಡ್ಬೋದಂತ. ಈಗ ಸದ್ಭಾವನಾ ವೇದಿಕೆ ಮತ್ತು ಹೊಸ ಕುರಲ್ ಬಲಗ ಅವರನ್ನು ಎಷ್ಟು ಅಭಿನಂದನೆ ಮಾಡಿದ್ರು ಸಾಲದು. ಯಾಕಂತ ಹೇಳಿದರೆ ಒಂದು ಸಣ್ಣ ಮಟ್ಟಿನಲ್ಲಿ ಸ್ಟಾರ್ಟ್ ಮಾಡಿದ್ದು ಈಗ ತುಂಬ ಅಲ್ಟಿಮೇಟ್ ಆಗಿ ಇಲ್ಲಿ ಈ ಪ್ರದೇಶದಲ್ಲಿ ತುಂಬ ಕಾರ್ಯಕ್ರಮ, ಎಲ್ಲ ಸೌಹಾರ್ದ ಕಾರ್ಯಕ್ರಮ ಪ್ರತಿಯೊಂದು ಮಾಡ್ತಾ ಇದ್ರೆ ಎಲ್ಲ ಸಕ್ಸಸ್ ಆಗ್ತಾ ಇದೆ. ಬಟ್ ಅದು ಸ್ವಲ್ಪ ಜಾಸ್ತಿ ವಿಸ್ತರಣೆ ಮಾಡಬೇಕಂತ ನನ್ನ ಒಂದು ವಿನಂತಿ. ಏನಂತ ಹೇಳಿದರೆ, ಉಳ್ಳಾಲ ಪ್ರದೇಶ ಇದು ದೊಡ್ಡ ಪ್ರದೇಶ, ಅದು ಉಳ್ಳಾಲದಲ್ಲಿ ಎಲ್ಲ ಜಾಗದಲ್ಲಿ ಕೂಡ ಒಂದೊಂದು ಏನು ಒಂದು ಸೆಕ್ಟರ್ ಥರ, ಆದರೆ ಎಲ್ಲ ಕಡೆಯಿಂದ ಅವರನ್ನು ಒಂದೊಂದು ಜಾಗದಲ್ಲಿ ಒಂದೊಂದು ಏನು ಸಣ್ಣ ಸಣ್ಣ ಒಂದು ಕಮಿಟಿ ಥರ ಮಾಡಿದರೆ ನಮಗೆ ಎಲ್ಲರೂ ಸೇರಿ ಒಟ್ಟಿಗೆ ಸೇರುವಾಗ ಅದು ದೊಡ್ಡ ರೂಪದಲ್ಲಿ ಮಾಡಲಿಕ್ಕೆ ಆಗ್ಬೋದಂತ ನನ್ನೊಂದು ಅನಿಸಿಕೆ. ಆದ ಕಾರಣ ಈ ವಿಸ್ತರಣೆ ಮಾಡುವ ಬಗ್ಗೆ ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಸ್ವಲ್ಪ ನಮ್ಮ ಸದ್ಭಾವನಾ ವೇದಿಕೆ ಮತ್ತು ಹೊಸಕುರಲ್ ಬಲಗೆಲ್ಲ ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಸ್ವಲ್ಪ ಮುಂದೆ ಹೋದರೆ ಒಳ್ಳೆಯದಂತ ಕಾಣ್ತದೆ. ಇವತ್ತಿನ ಈ ಪ್ರಸ್ತುತ ಈ ಸಂದರ್ಭದಲ್ಲಿ ಇದು ತುಂಬ ಅಗತ್ಯ ಕಾಣ್ತಾ ಇದೆ. ಆದ ಕಾರಣ ಅದಕ್ಕೆ ಸ್ವಲ್ಪ ಹೊಣೆಗಾರರು ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದಂತ ಮಾಡಬೇಕಂತ ಹೇಳಿ ಈ ನಿಟ್ಟಿನಲ್ಲಿ ನಾವು ಅನೇಕ ಪ್ರಯತ್ನಗಳನ್ನು ಮಾಡಿದ್ದೇವೆ. ನಮಗೆ ನಮ್ಮ ಸಂಘಟನೆಗೆ ಬಹಳ ಅಗತ್ಯವಾದದ್ದು ಅಂತ ಹೇಳಿದರೆ ಸಾಮರಸ್ಯ. ಹಾಗೂ ಈ ಸಂಘಟನೆಯನ್ನು ಸೇರಬೇಕಾದರೆ ಹೆಚ್ಚಾಗಿ ಅವರು ಯಾವುದೇ ಪಕ್ಷದಲ್ಲಿ ಗುರುತಿಸಬಾರದು ಹಾಗೂ ಸಮಾನ ಮನಸ್ಕರಾಗಿರಬೇಕು. ಊರಿನಲ್ಲಿ ಎಲ್ಲರೊಂದಿಗೆ ಬೆರೆಯುವ, ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಳ್ಳದ, ಯಾವುದೇ ಬೇಡದ ಕೆಲಸ ಇಲ್ಲದಿದ್ದರೆ ಸಮಾಜದಲ್ಲಿ ಬೇಡದ ಕೆಟ್ಟ ಹೆಸರು ಇರುವವರನ್ನು ನಮ್ಮ ಸಂಘಟನೆ ಒಪ್ಪಿಕೊಳ್ಳುವುದಿಲ್ಲ. ಹಾಗೂ ನಮ್ಮ ಸಂಘಟನೆಗೆ ಸೇರಿಸ್ತೇವೆ ಅಂತ ಹೇಳಿಕೊಂಡು ಬರುವ ಸಂಖ್ಯೆ ಕೂಡ ಬಹಳ ಕಡಿಮೆ. ಈ ನಿಟ್ಟಿನಲ್ಲಿ ತಾವೆಲ್ಲ ಸೇರಿಕೊಂಡು ಮುಂದೆ ಬರಬೇಕು. ಮತ್ತು ನಾವು ಒಂದು 10-17 ಮಂದಿ ಮಾತ್ರ ಸದಸ್ಯರಿದ್ದೇವೆ. ಹಾಗೂ ನಮ್ಮ ಇನ್ನೊಂದು ಏನೆಂದು ಹೇಳಿದರೆ, ಎಲ್ಲ ಧರ್ಮೀಯರು ಸಮಾನವಾಗಿ ಸೇರಬೇಕು. ಅಂದರೆ ಒಂದು 15 ಮುಸ್ಲಿಮರು, ಒಂದು 4 ಹಿಂದೂಗಳು, 1 ಕ್ರಿಶ್ಚಿಯನ್, ಹಾಗೆ ಆಗಬಾರ್ದು. ಸಮಾನ ಮನಸ್ಕರು ಹಾಗೂ ಸಮಾನ ಸಂಖ್ಯೆಯಲ್ಲಿ ಸೇರಬೇಕಂತ ಹೇಳಿ. ಮತ್ತು ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ಹಣದ ಕೊರತೆ ಕೂಡ ಉಂಟು. ಹಾಗೂ ಇಂತಹ ಸಂಘಟನೆಗಳಲ್ಲಿ ನಾವು ಕೆಲಸ ಮಾಡುವಾಗ, ಕಾರ್ಯಕ್ರಮಗಳನ್ನು ಮಾಡುವಾಗ ಜನ ಬಹಳ ಕಡಿಮೆ ಬರ್ತಾರೆ. ಅದು ನಮಗೆ ಚಿಂತೆ ಇಲ್ಲ. ಯಾಕಂದರೆ
ಜನ ಕಡಿಮೆ ಆದರೂ ಬರುವವರು ಅದಕ್ಕೆ ಹೊಂದಿಕೊಳ್ಳುವಂಥ ಅರ್ಹ ವ್ಯಕ್ತಿಗಳು ಬಂದರೆ ನಮಗೆ ಬಹಳ ಸಂತೋಷ. ಮತ್ತು ಮೇಡಮ್ ಹೇಳಿದರು ಈಗ ಮಕ್ಕಳಲ್ಲಿ ಆ ಭಾವೈಕ್ಯತೆ ಉಂಟಂತ, ಬಹಳ ಒಳ್ಳೆಯ ಒಂದು ವಿಷಯ. ನಾನು ನಿಮ್ಮ ಹತ್ರ ಏನು ಕೇಳುವುದಂತ ಹೇಳಿದರೆ, ನಮ್ಮ ಎಲ್ಲ ಹಿಂದೂಗಳದ್ದು, ಕ್ರಿಶ್ಚಿಯನ್ಗಳದ್ದು ಹಾಗೂ ಮುಸ್ಲಿಮರ ಈ ಮಕ್ಕಳಿಗೆ ಸಣ್ಣ ಪ್ರಾಯದಿಂದ ಒಂದು 15-16 ವರ್ಷದವರೆಗೆ ಒಟ್ಟಿಗೆ ಸೇರಿ ಬೆಳೆಯುವಂಥ ಒಂದು ವಾತಾವರಣ ಮಾಡಿದಾಗ ಮಾತ್ರ ಅದು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಒಂದು ನನ್ನ ವಿಷಯ. ಇದರ ಕಾರ್ಯಕ್ರಮಗಳಲ್ಲಿ ನಾನು ಕೆಲವು ಸಮಯದಿಂದ ಭಾಗವಹಿಸ್ತಾ ಇದ್ದೇನೆ. ಕೆಲವೊಮ್ಮೆ ನಮ್ಮ ಕಾರ್ಯಕ್ರಮದ ಒತ್ತಡದಿಂದ ಭಾಗವಹಿಸಲಿಕ್ಕೆ ಅಸಾಧ್ಯವಾಗಿತ್ತು. ಆದರೆ ನಮ್ಮ ಸದ್ಭಾವನಾ ವೇದಿಕೆಯ ಕಾರ್ಯದರ್ಶಿ ಸಹೋದರ ಅನ್ವರ್ರವರು ಅವರು ಪ್ರತಿ ಮೀಟಿಂಗಿಗೆ ಫೋನ್ ಮಾಡಿ ಮೆಸೇಜ್ ಹಾಕಿ ಖಂಡಿತ ಇವತ್ತಾದರೂ ಬರಲೇಬೇಕಂತ. ಈ ಕಾರ್ಯಕ್ರಮ ಕೂಡ ಅವರ ಬಹಳವಾಗಿ ಹೇಳಿದರು, ಇವತ್ತು ಖಂಡಿತ ಬರಬೇಕು, ಒಳ್ಳೆಯ ಕಾರ್ಯಕ್ರಮ ಅಂತ. ನನಗೆ ನಿಜವಾಗಿ ಆಸಕ್ತಿ. ಯಾಕಂದರೆ ನಾವು ಈಗ ಈ ಸದ್ಭಾವನಾ ವೇದಿಕೆ ಇದು ನಮ್ಮ ಸಮಾಜವನ್ನು ಕಟ್ಟುವಲ್ಲಿ, ನಮ್ಮ ಈ ಒಂದು ಉಳ್ಳಾಲ ವಿಭಾಗದಲ್ಲಿ ನಾನು ಗಮನಿಸಿದ ಮಟ್ಟಿಗೆ ಕಳೆದ ಕೆಲವು ವರ್ಷಗಳಿಂದ ಸೌಹಾರ್ದತೆ ಅದು ಕಂಡು ಬರ್ತಾ ಇದೆ. ಖಂಡಿತವಾಗಿ ಕೆಲವು ಸಣ್ಣ ಪುಟ್ಟ ಘಟನೆಗಳು ಹೊರತು ಬೇರೆ ಕಡೆಗಳಲ್ಲಿ ಗಮನಿಸಿದಾಗ ನಮ್ಮ ಈ ಒಂದು ಉಳ್ಳಾಲ ಏರಿಯಾದಲ್ಲಿ ಅದನ್ನು ಖಂಡಿತವಾಗಿ ಹೇಳ್ಬೋದು. ಎಲ್ಲರೂ ಕೂಡ ಒಂದು ರೀತಿಯ ಪ್ರೀತಿ ಅನ್ಯೋನ್ಯತೆಯಲ್ಲಿ ಬಾಳುವ ಈ ಒಂದು ಅವಕಾಶ ಖಂಡಿತ ಸದ್ಭಾವನಾ ವೇದಿಕೆ, ಹೊಸ ಕುರಲ್ ಬಳಗ ಇವರ ಸತತ ಪ್ರಯತ್ನ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಯಾಕಂದರೆ 9 ವರ್ಷಗಳಿಂದ ನಿರಂತರವಾಗಿ ಈ ಸಂಸ್ಥೆ ನಮ್ಮ ಸಮಾಜದಲ್ಲಿ ಕಾರ್ಯ ಮಾಡ್ತಾ ಇದೆ. ತುಂಬ ಸಂಖ್ಯೆ ಇಲ್ಲದಿದ್ದರೂ ಈಗಾಗಲೇ ತಿಳಿಸಿರುವಂತೆ ಕೆಲವು ಸಮಾನ ಮನಸ್ಕರ ಆ ಸಮಾನ ಆಲೋಚನೆಗಳು ಅಥವಾ ನಮ್ಮ ಸಮಾಜವನ್ನು ಕಟ್ಟಬೇಕು, ನಾವೆಲ್ಲರೂ ಮಾನವ ಸಮಾಜದಲ್ಲಿ ಹೇಗೆ ಬಾಳ್ಬೇಕೆಂಬುದನ್ನು ನಾವು ಚಿಕ್ಕವರಿರುವಾಗ ಅಲ್ಲ, ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಈಗಾಗಲೇ ಮೇಡಮ್ ಹೇಳಿದ ಹಾಗೆ ಶಾಲೆಯಲ್ಲಿ ಅದು ಪ್ರಾರಂಭವಾಗಬೇಕು. ನಾವು ಕಲಿತ ಶಾಲೆಯಲ್ಲಿ ನಾವು ಆಗ ಕಲಿತಿರುವಾಗ ಯಾವುದೇ ಆ ಭೇದ ಭಾವ ಕಂಡು ಬರ್ತಿರಲಿಲ್ಲ. ಪ್ರತಿಯೊಂದು ವಿಚಾರಗಳಲ್ಲಿ ಯಾವುದೇ ಒಂದು ಮ್ಯಾಚ್ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸುವಂಥ ಅವಕಾಶ ಇತ್ತು. ಅಷ್ಟು ಮಾತ್ರವಲ್ಲ, ನಮ್ಮ ಈಗಾಗಲೇ ನಾವು ಹೇಳಿದಾಗ ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಎಂಬ ಧ್ಯೇಯ ಅದು ಬಹಳ ಪ್ರಾಮುಖ್ಯವಾದದ್ದು. ನಾವು ನಮ್ಮ ಧರ್ಮವನ್ನು ಬಹಳವಾಗಿ ಪ್ರೀತಿಸ್ತೇವೆ. ಧರ್ಮದ ಪ್ರೀತಿ ನಮಗೆ ಖಂಡಿತ ಬೇಕು. ಆದರೆ ನಮ್ಮ ಧರ್ಮದ ಅಭಿಮಾನ ಇನ್ನೊಂದು ಧರ್ಮವನ್ನು ನಾವು ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸನ್ನಿವೇಶದಲ್ಲಿ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನ ಮಾಡುವುದಾಗಲಿ ಅಥವಾ ಬೇರೆ ರೀತಿಯಲ್ಲಿ ನಕಾರಾತ್ಮಕವಾಗಿ ಯೋಚನೆ ಮಾಡುವುದಾಗಲಿ ಅದು ಬೆಳೆಯದಾದಾಗ ಅಥವಾ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಈ ವಿಚಾರವನ್ನು ಆಲೋಚನೆ ಮಾಡಿಕೊಂಡ್ರೆ ನಮ್ಮ ಧರ್ಮವನ್ನು ನಾವು ಸರಿಯಾಗಿ ಪಾಲನೆ ಮಾಡಿದೆ. ಈಗಾಗಲೇ ನಮ್ಮ ಪ್ರಾರಂಭದಲ್ಲಿ ಹೇಳಿದಂಥ ಆ ಮಾತುಗಳು ನಾನು ಗಮನಿಸಿದೆ. ನಾವು ನಮ್ಮ ಧರ್ಮವನ್ನು ಸರಿಯಾಗಿ ಪಾಲಿಸುವಂಥದ್ದು, ನಮ್ಮ ಧರ್ಮದ ರೀತಿ ರಿವಾಜುಗಳನ್ನು ಉತ್ತಮವಾದ ರೀತಿಯಲ್ಲಿ, ಅದು ನಮಗೆ ಮಾತ್ರ, ಇತರ ಸಮಾಜಕ್ಕೆ ನೋವಾಗದ ರೀತಿಯಲ್ಲಿ ಎಲ್ಲರೂ ಕೂಡ ಜೊತೆಯಾಗಿ ಬಾಳುವಂಥದ್ದು ನಮ್ಮ ಈ ಒಂದು ಸಮಾಜ ಕಟ್ಟಲ್ಪಟ್ಟದ್ದರಿಂದಾಗಿ. ಆದ್ದರಿಂದ ಸದ್ಭಾವನಾ ವೇದಿಕೆಯ ಆ ಸದುದ್ದೇಶ ನಮ್ಮ ಊರಿನಲ್ಲಿ ಮಾತ್ರವಲ್ಲ, ನಮ್ಮ ಊರಿನ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲಿ ಅತ್ಯುತ್ತಮವಾಗಿ ಮುಂದುವರಿಯಲಿ ಎಂಬುದಾಗಿ ಹೇಳುತ್ತಾ ಈ ಒಂದು ಅವಕಾಶಕ್ಕಾಗಿ ನಾನು ವಂದನೆ ಹೇಳ್ತೇನೆ. ಮಾತ್ರವಲ್ಲ, ನಮ್ಮ ಸದ್ಭಾವನಾ ವೇದಿಕೆಯ ಕಾರ್ಯಕ್ರಮ ಇನ್ನಷ್ಟು ಬಲಗೊಳ್ಳಲಿ ಎಂಬುದಾಗಿ ಆಶಿಸ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಚೊಂಬಗೊಂಡ ಚಾರ್ಜೆಂಟ್ ಚರ್ಚ್ ಇದರ ಧರ್ಮಾಧಿಕಾರಿಗಳಾಗಿದ್ದಾರೆ. ಇವರು ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ. ಇನ್ನೂ ನಮ್ಮ ಅವರ ಸಹಕಾರ ವಹಿಸ್ತೇನೆ. ಒಂದು ವಿಷಯ ನನ್ನ ಅಭಿಪ್ರಾಯ ನಾನು ಹೇಳ್ತೇನೆ ಅಂದರೆ, ಯಾವುದೇ ಒಂದು ಪ್ರದೇಶದಲ್ಲಿ ವಾತಾವರಣ ಹಾಳಾಗೋದು ಪ್ರಚಾರದಿಂದ.
ನಮ್ಮ ಊರಿನಲ್ಲಿ ನಮ್ಮ ಪುಸ್ತಕರಲ್ಲಿ ಎಂಬಂಥ ಒಂದು ವಾರ್ತಾ ಜಾಲ ಇದೆ, ದೃಶ್ಯ ಮಾಧ್ಯಮ. ನಾನು ಅನಿಸಿದಂತೆ ಇಲ್ಲಿ ಒಂದು ಸೌಹಾರ್ದ ಇಲ್ಲಿ ಬಾಕಿ ಆಗಬೇಕಾದರೆ, ಅದು ಬಾಕಿ ಆಗಿದೆ ಎಂದಾದರೆ ಅದಕ್ಕೆ ಒಂದು ಕಾರಣ ನಮ್ಮ ಪುಸ್ತಕರಲ್ಲಿ ಮಾಧ್ಯಮ ಕೂಡ ಆಗಿದೆ. ಅಂದರೆ ಅದು ಕನ್ಸ್ಟ್ರಕ್ಟಿವ್ ವರ್ಕನ್ನು ಮಾಡ್ತಾ ಹೊರತು ಅದು ಡಿಸ್ಟ್ರಕ್ಟಿವ್ ಆಗಿ, ಅದು ವಿನಾಶಾತ್ಮಕವಾಗಿ ಅದು ಕೆಲಸ ಮಾಡೋದಿಲ್ಲ. ಎಲ್ಲ ಪ್ರಚಾರಗಳಲ್ಲಿ ಅದು ಜನರನ್ನು ಒಗ್ಗೂಡಿಸುವ ಹಿಂದೂ ಮುಸ್ಲಿಂ ಬಾಂಧವರನ್ನು, ಅದೇ ರೀತಿ ಸೌಹಾರ್ದ ಎಲ್ಲ ಹಬ್ಬಗಳ ಪ್ರಚಾರವನ್ನು ಮತ್ತು ಸೌಹಾರ್ದ ರೀತಿಯಲ್ಲಿ ಅದು ಅಂತಹ ಒಂದು ವಾತಾವರಣವನ್ನು ಅದು ಸಂರಕ್ಷಣೆ ಮಾಡಿದ ಕಾರಣ ಇಲ್ಲಿ ಕೋಮು ಸಂಘರ್ಷ ಕಡಿಮೆ ಆಗಿದೆ. ಯಾಕೆಂದರೆ ಒಂದು ವಿಷಯ ಹೇಳ್ತೇನೆ, ನಮ್ಮ ಮನುಷ್ಯನಾಗಿ ನಮ್ಮ ಚಿಂತನೆಗಳು ಯಾವಾಗಲೂ ಸಕಾರಾತ್ಮಕವಾಗಿರಬೇಕು. ಯಾವಾಗ ನಮ್ಮ ಚಿಂತನೆಗಳು ಸಕಾರಾತ್ಮಕವಾಗಿ ಇರುವುದಿಲ್ಲವೋ ಆಗ ನಕಾರಾತ್ಮಕವಾದಂಥ ವಿಷಯಗಳು ಸಮಾಜದಲ್ಲಿ ಬಂದೇ ಬರುತ್ತದೆ. ಈಗ ನಾವು ಪಾರ್ಶ್ವೀಕೃತಿ ಅಂತ ಹೇಳ್ತೇವೆ, ಮೃಗತ್ವ ಅಂತ. ನಿಜವಾಗಿ ಪಾರ್ಶ್ವೀಕೃತ ಮೃಗದಲ್ಲಿ ಇರುವುದಿಲ್ಲ. ಪಾರ್ಶ್ವೀಕೃತಿ ಅಂದರೆ ಮುಂದೆಲ್ಲ ಇದ್ದರೆ ಮೃಗದ ಅದು ನೈಸರ್ಗಿಕ. ಆದರೆ ಪಾರ್ಶ್ವೀಕೃತ ಇರುವುದು ಮನುಷ್ಯರಲ್ಲಿ. ಅವನು ತನ್ನ ನೈಜ ನಡತೆಯನ್ನು ಬಿಟ್ಟು ಜನರ ಬಗ್ಗೆ ತಪ್ಪು ಅಭಿಪ್ರಾಯ ಪಡುವಂತಹ ಅಥವಾ ಹಿಂಸಾತ್ಮಕವಾಗಿ ಪ್ರಚಾರ ಮಾಡುವಂಥ ಯಾವುದೇ ಕೆಲಸ ಮಾಡಿದರೆ ಅದರಲ್ಲಿ ಪಾರ್ಶ್ವಿಕವಾದಂಥ ಭಾವನೆ ಬೆಳೀತದೆ, ಸಮಾಜದಲ್ಲಿ ಹಾಳಾಗ್ತದೆ. ಇನ್ನು ನಾವು ನೋಡೋದಾದರೆ ಇಂತಹ ನಕಾರಾತ್ಮಕ ವಿಷಯಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಅದನ್ನು ದೇಶಪ್ರೇಮ, ದೇಶಭಕ್ತಿ ಇದರಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಈ ಸಮಾಜದಲ್ಲಿ ವಾತಾವರಣ ಕೆಡುಕಾಗಲು ಕಾರಣವಾಗ್ತದೆ ಎಂದು. ನಾನು ಸಿರಿಲ್ ರಾಬರ್ಟ್ ಡಿಸೋಜ. ನನಗೆ ಇವಾಗ ನಾನು ಎಲ್ಲವನ್ನು ಸ್ವಲ್ಪ ಅರಿತುಕೊಂಡೆ. ಇಲ್ಲಿ ನನಗೆ ಕಾಣ್ತದೆ ಈ ಸೌಹಾರ್ದಕ್ಕೆ ಕ್ರೀಡೆ ಒಂದು ಸಾಕ್ಷಿ ಅಂತ. ಇಲ್ಲಿ ನಾನೊಂದು ಉದಾಹರಣೆ ಕೊಡ್ತಾ ಇದ್ದೇನೆ. 1970ರಲ್ಲಿ ಈ ತೊಕ್ಕೋಟು ಉಳ್ಳಾಲ ಪ್ರದೇಶದಲ್ಲಿ ಕಬಡ್ಡಿ ಆಟದ ಪ್ರೀತಿಯಿಂದ ಶಿವಾಜಿ ಫ್ರೆಂಡ್ ಸರ್ಕಲ್ ತೊಕ್ಕೋಟ್ ಅಂತ ಎಂಬ ಸಂಸ್ಥೆಯನ್ನು ಕಟ್ಟಿಕೊಂಡು ಬೆಳೆಸುತ್ತಾ ಈ ಕ್ರೀಡೆ ಇದರಲ್ಲಿ ಹೆಸರುವಾಸಿಯಾಗಿ ಸಾಧಾರಣ ನಾವು ರಾಜ್ಯ ದೇಶ ಮಟ್ಟದಲ್ಲಿ ನಾವು ಹೆಸರು ತಂದಿದ್ದೇವೆ. ಅದರಲ್ಲೂ ನನಗೆ ಈಗ ಸೌಹಾರ್ದ ಅಂತ ಹೇಳುವಾಗ ನಮ್ಮ ಸಂಘಟನೆ ಈಗ 47ನೇ ವರ್ಷಕ್ಕೆ ಬೆಳೀತಾ ಇದೆ. ಅದರಲ್ಲಿ ನಮ್ಮ ಯುವಗಳು, ನನಗೆ ಸಾಧಾರಣ ನಾನೇ ಒಂದು 10 ಸಂಘ ಸಂಸ್ಥೆಯಲ್ಲಿ ಸದಸ್ಯನಾಗಿದ್ದೇನೆ. ನನಗೆ ನೇರವಾಗಿ ನಾನು ನೋಡುವುದಾದರೆ ಈ 3 ಧರ್ಮದವರನ್ನು ಸೇರಿಸಿ ಒಂದು ಬೆಳೆದಂಥ ಸಂಸ್ಥೆ ಅಂದರೆ ಅದು ತೊಕ್ಕೋಟಲ್ಲಿ ಶಿವಾಜಿ ಫ್ರೆಂಡ್ ಸರ್ಕಲ್ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದಕ್ಕೆ ಕಾರಣ ಉಂಟು. ಇದರಲ್ಲಿ ಉರ್ಬಾನ್ ಡಿಸೋಜ ಅಂತ ಹೇಳಿ ಅವರ ಅಧ್ಯಕ್ಷರು, ನಮ್ಮ ಹಮೀದ್ ಅಂತ ಹೇಳಿ, ಮತ್ತು ಅಲ್ತಾಫು, ಹಾಗೆ ಎಲ್ಲ ಹುದ್ದೆಗಳನ್ನು ಇಲ್ಲಿ ರಾಜಕೀಯ ಅಂತ ಹೇಳಿ ಬರಲಿಲ್ಲ. ಈಗಿನ ಕಾಲದಲ್ಲಿ ಈಗಿನ ರಾಜಕೀಯದ ಒಂದು ಇದರಲ್ಲಿ ಈ ಸಂಸ್ಥೆಗೂ ಕೂಡ ಮಿಂಚು ಮತ್ತು ಗುಡುಗು ಬಡಿದಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆ ಸಂದರ್ಭದಲ್ಲೂ ನಾವು ಈ ಸೌಹಾರ್ದತೆಯನ್ನು ಈ ತೊಕ್ಕೋಟು ಪ್ರದೇಶದಲ್ಲಿ ಉಳಿಸಿಕೊಂಡಿದ್ದಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇದು ನಿಜವಾದ ಸೌಹಾರ್ದತೆಗೆ ಒಂದು ಕ್ರೀಡೆ ಸಾಕ್ಷಿ. ಕ್ರೀಡೆಯಿಂದ ಮಾತ್ರ ಈ ಸೌಹಾರ್ದತೆ ನೋಡ್ಬೋದು ಅಂತೇಳಿ ನನ್ನ ಅನಿಸಿಕೆ. ನಾನು ರೋಹಿತ್ ಉಳ್ಳಲ್ ಅಂತ. ಈ ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸರ್ವರಿಗೂ ಸಮಪಾಲನ್ನು ನೀಡಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ, ಆದರ್ಶ ಮತ್ತು ಅವರ ರಕ್ತದ ಒಂದು ಏನು ಗುರುತಿದೆ, ಆ ಗುರುತಿನಲ್ಲಿ ನಾನು ಬದುಕಿದವ. ಬಂಧುಗಳೇ, ಈ ಸದ್ಭಾವನಾ ವೇದಿಕೆ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಡೆಸಿದೆ. ಯಾಕಂದರೆ ಇಲ್ಲಿ ನೋಡಿದಂಥ ಸಂಖ್ಯೆ, ಕೆಲವರು ಹೇಳಿದರು ಸಂಖ್ಯೆ ಕಡಿಮೆ ಅಂತ, ಆದರೆ ಒಬ್ಬೊಬ್ಬರು ಕೂಡ ಒಂದೊಂದು ದೊಡ್ಡ ದೊಡ್ಡ ಜವಾಬ್ದಾರಿ ಇರುವವರು ಈ ಒಂದು ಸದ್ಭಾವನಾ ವೇದಿಕೆಗೆ ಅರ್ಥಪೂರ್ಣವಾದಂಥ ವ್ಯಕ್ತಿಗಳು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ. ವಿಶೇಷವಾಗಿ ನಾನು ಒಂದು ಮಾತನ್ನು ಇಲ್ಲಿ ಉಲ್ಲೇಖಿಸ್ತೇನೆ. ಯಾಕಂದರೆ ನನ್ನ ಅಣ್ಣ ಅಸನಾಜಿ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದಾರೆ. ಮೊನ್ನೆ ತಾನೇ ಅವರ ದನಿ ಉഞ്ഞാಕ ಅವರು ಇಹಲೋಕವನ್ನು ತ್ಯಜಿಸಿದಂಥ ಒಂದು ಸಂದರ್ಭ ಇರ್ಬೋದು. ಅದಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾದ ಒಂದು ಸಂದರ್ಭ ಇರ್ಬೋದು. ಇದು ಯಾಕೆ ನಾನು ಹೇಳ್ತೇನೆ ಅಂದರೆ, ಸಾಮರಸ್ಯ ಅಂತ ಯಾಕೆ ಹೇಳ್ತೇನೆ ಅಂದರೆ, ನನ್ನ ಅಣ್ಣ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಒಂದು ಸಮಯದಲ್ಲಿ ಸುರತ್ಕಲ್ನಲ್ಲಿ ದೊಡ್ಡ ಕೋಮುಗಲಭೆ ನಡೆಯಿತು. ಕೋಮುಗಲಭೆ ನಡೆದಾಗ ಬೈಕಂಪಾಡಿ ಪ್ರದೇಶದ ಹಿಂದೂಗಳು ಬಂದು ಈ ಸಂಸ್ಥೆಗೆ ಅಟ್ಯಾಕ್ ಅನ್ನು ಮಾಡಲಿಕ್ಕೆ ಬರ್ತಾರೆ. ಆವಾಗ ನಮ್ಮ ಅಣ್ಣನವರು ಎದುರು ನಿಂತು
ನಮಗೆಲ್ಲರೂ ಕೂಡ ಅನ್ನ ಕೊಡುವಂತಹ ಈ ಸಂಸ್ಥೆ, ಹಿಂದೂಗಳು ಇದರಲ್ಲಿ 90% ನಾವು ಕೆಲಸ ಮಾಡ್ತಿದ್ದೇವೆ. ಆಗಿರಬೇಕಾದ್ರೆ ನೀವು ಯಾರಿಗೆ ಇಲ್ಲಿ ಬಂದು ಅಟ್ಯಾಕ್ ಮಾಡ್ತೀರಿ? ಆವಾಗ ಆ ತಂಡವೇ ಅದನ್ನು ಬಿಟ್ಟು ಹೋಯ್ತು. ಯಾಕೆ ನಾನು ಮಾತನ್ನು ಹೇಳ್ತೇನೆ ಅಂದರೆ, ಅನ್ನ ಕೊಟ್ಟಂತ ಯಾರು ವ್ಯಕ್ತಿಗಳಿದ್ದಾರೆ ಅದಕ್ಕೆ ನಾವು ಕೃತಜ್ಞತರಾಗಿರ್ಬೇಕು. ಯಾಕಂದ್ರೆ ವಿದೇಶದಲ್ಲಿ ಈ ಮುಸ್ಲಿಂ ಕಂಟ್ರಿ ಇರ್ಬೋದು, ಕ್ರಿಶ್ಚಿಯನ್ ಕಂಟ್ರಿ ಇರ್ಬೋದು, ಇಲ್ಲಿಗಳ ಹಿಂದೂಗಳು ಎಷ್ಟೋ ಜನ ಉದ್ಯೋಗದಲ್ಲಿದ್ದಾರೆ. ಅಲ್ಲಿ ಉದ್ಯೋಗವನ್ನು ಅರಸಿಕೊಟ್ಟು ಅನ್ನದಾತರಾಗಿ ಮೆರೆಯುವಂತ ಆ ರಾಷ್ಟ್ರದಲ್ಲಿರುವಂತಹ ಮುಸ್ಲಿಮರೊಂದಿಗೆ ಎಷ್ಟು ಉತ್ತಮವಾದಂಥ ಬಾಂಧವ್ಯ ಇರ್ತದೆ ಅಂದ್ರೆ, ಇಲ್ಲಿ ಬಂದಾಗ ಅವರ ಮಕ್ಕಳು ಇಲ್ಲಿ ಒಂದು ಕೋಮು ಭಾವನೆಯನ್ನ ಈ ಹೊರಡಿಸುವಂತ ಕಾರ್ಯಕ್ರಮಗಳು. ಯಾಕಂದ್ರೆ ಅದು ಕೊರತೆ ಯಾರ್ದಂದ್ರೆ ಅವರ ಪೋಷಕರದು ಕೊರತೆ. ಯಾಕಂದ್ರೆ ನಾವು ಎಲ್ಲರೊಟ್ಟಿಗೆ ಕೂಡ ನಾವು ಸಮಾನವಾಗಿ ಬಾಳ್ಬೇಕು ಅನ್ನುವ ಸಂದೇಶವನ್ನ, ಅವರಿಗೆ ನೀತಿಯನ್ನ ಹೇಳಿದಂತ ಸಂದರ್ಭ. ಆ ಮೂಲಕ ಸದ್ಭಾವನಾ ವೇದಿಕೆ ಇಂಥ ಕಾರ್ಯಕ್ರಮ ಮೂಲಕ ಅದನ್ನ ಖಂಡಿತವಾಗಿ ಪ್ರಸ್ತುತಪಡಬೇಕು. ಯಾಕಂದ್ರೆ ನಾನೀಗ ಈ ಮೈಕ್ ಹಿಡಿದುಕೊಂಡು ಮಾತಾಡ್ಬೇಕಾದ್ರೆ ನನ್ನ ಮದನಿ ಕಾಲೇಜಿನ ನನ್ನ ಇಸ್ಮೇಲ್ ಲೆಕ್ಚರ್ ಇದಕ್ಕೆ ಕಾರಣ. ಯಾಕಂದ್ರೆ ನಾವು ನಡೆದುಕೊಂಡು ಎಲ್ಲೇ ಹಿಂದುಗಡೆ ಇರುವಂತ ವ್ಯಕ್ತಿಗಳನ್ನ ಮುಂದೆ ತಂದು ನನಗೆ ವೇದಿಕೆಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟು, ಎಲ್ಲ ಸಾಂಸ್ಕೃತಿಕ ರಂಗ ಇರ್ಬೋದು ಅಥವಾ ಎಲ್ಲ ರಂಗದಲ್ಲಿ ಇವತ್ತು ನಾನು ಆ ವೇದಿಕೆಯಲ್ಲಿ ದೊಡ್ಡ ವ್ಯಕ್ತಿಯಾಗಿ ನಾನು ಗುರುತಿಸಬೇಕಿದ್ರೆ ನನ್ನ ಮದನಿ ಕಾಲೇಜ್ ಈಗಲೂ ಕೂಡ ನಾನು ನನ್ನ ಹೃದಯದಲ್ಲಿಟ್ಟು ಆ ಕಾಲೇಜನ್ನು ಪೂಜಿಸ್ತೇನೆ. ಇದು ನಮ್ಮ ಸೌಹಾರ್ದದ ಒಂದು ಸಂಕೇತ ಬಂಧುಗಳೇ. ನನ್ನ ತಾಯಿ ಉಳ್ಳಾಲಕ್ಕೆ ಈ ಹಲಸಿನ ಎಲೆಯನ್ನ ಈ ಆಡಿಗೆ ಮಾರಾಟ ಮಾಡಿಕೊಂಡು ಹೋಗಾಗ ಅಲ್ಲಿ ವ್ಯಾಪಾರ ಕೊಟ್ಟವರು ಮುಸ್ಲಿಮರು. ನಾವು ಬದುಕನ್ನು ಕಟ್ಟುತ್ತಿರುವಂತಹ ಸಂದರ್ಭದಲ್ಲಿ ಅದಕ್ಕಾಗಿ ನಾವು ಕೃತಜ್ಞತರಾಗಿರ್ಬೇಕು. ಪ್ರತಿಯೊಬ್ಬರು ಕೂಡ ನಾವು ಸಂದೇಶವನ್ನು ಹೇಳ್ಬೇಕು. ಏಕೆಂದ್ರೆ ಅವರು ನಮ್ಮವರೇ, ಅವರು ನಮ್ಮವರೇ. ನಾವು ಕೇವಲ ಒಂದು ವೇದಿಕೆಯ ಮುಖಸ್ತುತಿಯಾಗಿರಬಾರ್ದು, ಅದು ಕಾಲಕ್ಕೆ ತಕ್ಕಾಗಿ ನಾವು ಅವರೊಂದಿಗೆ ಬೆರೆಯುವಂತಹ ನಾವು ಆಗಬೇಕು. ಆವಾಗ ಸದ್ಭಾವನಾ ವೇದಿಕೆಗೆ ಇಷ್ಟು ಚಿಕ್ಕ ಸಂಖ್ಯೆ ಇದ್ರೂ ಕೂಡ ಅದು ಭಾರತವನ್ನ ಒಂದು ದಿನ ಸದೃಢ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಲು ಇಂತಹ ಸಂಸ್ಥೆ ಸಾಕ್ಷಿ ಆಗ್ತದೆ ಅನ್ನೋ ಮಾತಿನೊಂದಿಗೆ ಎಲ್ಲರೂ ಕೂಡ ವಂದನೆಗಳು. ಥ್ಯಾಂಕ್ ಯು. ದೊಡ್ಡ ಸಂಬಂಧ ಇತ್ತು. ಹಾಗೂ ಇಲ್ಲಿಯ ಸೌಹಾರ್ದ ವಾತಾವರಣಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ವಾರ್ತಾ ಪೋಷಕರು ಅದರ ನ್ಯೂಸ್ ರೀಡರ್ ಕೂಡ ಆಗಿದ್ದಾರೆ. ನನ್ನ ಹೆಸರು ನವೀನ್ ನಾಯಕ್ ಅಂತ. ನಮ್ಮ ಗ್ರೀನ್ ಸಿಟಿ ಬಿಲ್ಡಿಂಗಲ್ಲಿ ನಮ್ಮದೊಂದು ಸಾಫ್ಟ್ವೇರ್ ಕಂಪನಿ ಇದೆ. ನಾನು ಕಲ್ತದ್ದು ಉಳ್ಳಾಲದ ಸೈಯದ್ ಮದನಿ ITIಯಲ್ಲಿ ರೆಫ್ರಿಜರೇಷನ್ AC ಕಲ್ತದ್ದು. ಅಲ್ಲಿ ನೂರುದ್ದೀನ್ ಸರ್ ನನಗೆ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ರು. ಸೊ ಅದೇ ರೀತಿ ನಾನು ಹೇಳೋದೇನೆಂದರೆ, ಎಲ್ಲ ನಾವೊಂದು ಸೌಹಾರ್ದದೊಟ್ಟಿಗೆ ಎಲ್ಲರಿಗೂ ಒಂದು ಉದ್ಯೋಗ ಕೊಡಿಸುವಂಥದ್ದು. ಉದ್ಯೋಗ ಕೊಡಿಸಿದ ಕೂಡಲೇ ಮತ್ತು ಟ್ರೈನಿಂಗ್, ಈಗ ಹೊಸದಾಗಿ ಕಲಿತು ಬಂದ ಮಕ್ಕಳಿಗೆ ಎಲ್ಲ ಟ್ರೈನಿಂಗ್ ಕೊಟ್ಟು, ಆಗ ನಾವು ಅವರನ್ನು ಶಿಕ್ಷಣ ಮತ್ತು ಅವರಿಗೊಂದು ಕೆಲಸ ಅಂತೆಲ್ಲ ಮಾಡಿಬಿಟ್ರೆ ಅವರು ಎಲ್ಲರೊಟ್ಟಿಗೆ ಪ್ರೀತಿಯಿಂದ ಅವರದೊಂದು ಇರ್ತಾರೆ. ಮತ್ತು ಅದೇ ರೀತಿ ಉಳ್ಳಾಲದಲ್ಲಿ ಈಗ ನನಗೆ ತುಂಬ ಜನ, ನಾನು ಉಳ್ಳಾಲದಲ್ಲಿದ್ದ ಕೇಳ್ತಾರೆ, ನೀವು ಉಳ್ಳಾಲದಲ್ಲಿರೋದಾ, ನಿಮಗೆ ಏನು ಪ್ರಾಬ್ಲಮ್ ಇಲ್ವಾ ಅಂತೇಳಿ. ನನಗೆ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ, ನಾವು ಎಲ್ಲ ಒಟ್ಟಿಗೆ ಚೆನ್ನಾಗಿ ಪ್ರೀತಿಯಿಂದ ಇದ್ದೇವೆ. ಸೊ ಹಾಗಂದರೆ ಅದೇ ರೀತಿ ನಾವು ಇನ್ನೂ ಮುಂದೆ ಸಹ ಇದೇ ರೀತಿ ಪ್ರೀತಿಯಿಂದ ಇರೋಣ. ಸೊ ಹಾಗೆ ಹಾರೈಸ್ತೇನೆ. ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇನ್ನೂ ನಡೀಬೇಕು, ಸ್ಪೋರ್ಟ್ಸ್ ಈವೆಂಟ್ಸ್ಗಳು ನಡೀಬೇಕು, ಮತ್ತು ಈ ರೀತಿ ನಮ್ಮ ಸೌಹಾರ್ದ ಕೂಟಗಳು ನಡೀಬೇಕು. ನಾವು ಒಬ್ಬರಿಗೊಬ್ಬರು ಭೇಟಿಯಾಗಿ ಚರ್ಚೆ ಮಾಡಿ, ಏನಾದರೂ ಸಮಸ್ಯೆ ಇದ್ದರೆ ಚರ್ಚೆ ಮಾಡಿ ನಿವಾರಿಸಿಕೊಳ್ಬೇಕಷ್ಟೆ. ನಾಗರಿಕ ಸೇವಾ ಸಮಿತಿ ಅಂಥದ್ದೆಲ್ಲ ಮಾಡಿ ನಾವು ಚರ್ಚೆ ಮಾಡಿ ಏನೋ ಸಮಸ್ಯೆ ಇದ್ದರೆ ನಿವಾರಿಸಿಕೊಂಡು ಮುಂದೆ ಹೋಗಬೇಕು. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಶಿರ್ಲಾಲ್. ಸದ್ಭಾವನಾ ವೇದಿಕೆಯ ಮುಖ್ಯ ಸ್ಲೋಗನ್ ನಾವು ನೋಡಿದ್ದೇವೆ, ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ. ಬಹುಶಃ ನಮ್ಮ ಧರ್ಮವನ್ನು ನಾವು ಪ್ರೀತಿ ಮಾಡಬೇಕು ಮತ್ತು ನಮ್ಮ ಧರ್ಮವನ್ನು ನಾವು ಗೌರವಿಸಬೇಕು. ಈ ರೀತಿಯಾದಾಗ ಮಾತ್ರ ಎಲ್ಲವೂ ಕೂಡ ವ್ಯವಸ್ಥಿತ ಹೋಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಪೊಸಗುರಲ್ ಮಾಧ್ಯಮ ಏನಿದೆ, ನಾವು ಇಲ್ಲಿ ನೋಡಿದ ಮಟ್ಟಿಗೆ ಪೊಸಗುರಲ್ ಮಾಧ್ಯಮ ಎಲ್ಲ ಧರ್ಮದವರನ್ನು ಒಟ್ಟಿಗೆ ಸೇರಿಕೊಂಡು ಪ್ರತಿ ವರ್ಷ ನಿರಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಂಥ ಒಂದು ಮಾಧ್ಯಮ ಆಗಿದೆ. ಬಹುಶಃ ಸೌಹಾರ್ದ ದೀಪಾವಳಿ ಇರ್ಬೋದು, ಅದೆಲ್ಲ ಧರ್ಮದವರು ಕೂಡ ಅಲ್ಲಿ ಸೇರಿಕೊಂಡು ಆಚರಣೆ ಮಾಡುವಂಥದ್ದು. ಸೌಹಾರ್ದ ರಂಜಾನ್ ಕಾರ್ಯಕ್ರಮ, ಅಲ್ಲಿ ಕೂಡ ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿಕೊಂಡು ಆ ಧರ್ಮದ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಹಾಗೆ ಸೌಹಾರ್ದ ಕ್ರಿಸ್ಮಸ್, ಈ ಹಬ್ಬಗಳನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡುವಾಗ ನಮಗೂ ಕೂಡ ಅದರಲ್ಲಿ ಏನೋ ಒಳಗೆ ಏನೋ ಏನು ತಿರುಳು ಏನಿದೆ ಇದೆಲ್ಲವೂ ಕೂಡ ತಿಳಿತದೆ. ಆ ಮೂಲಕ ನಾವೆಲ್ಲರೂ ಕೂಡ ಒಂದೇ ಎನ್ನುವಂಥ ಭಾವನೆ, ಭಾರತೀಯತೆಯ ಭಾರತರು, ನಾವೆಲ್ಲ ಭಾರತೀಯರು, ನಮ್ಮೆಲ್ಲರ ಧರ್ಮ ಬೇರೆ ಆದರೂ ಕೂಡ ನಾವೆಲ್ಲ ಒಂದೇ ದೇಶದ ಮಕ್ಕಳು, ನಾವು ಒಂದೇ ಸಹೋದರರು ಎನ್ನುವಂಥ ಭಾವನೆ ಮೂಡ್ತದೆ. ಅದೇ ವಿಶೇಷವಾಗಿ ಮತ್ತೊಂದು ನಾನು ಗಮನಿಸುವಂಥದ್ದು ನಮ್ಮ ಕ್ರೀಡೆ.
ನಾನೊಬ್ಬ ಕ್ರೀಡೆಯ ಒಬ್ಬ ಅಧ್ಯಾಪಕನಾಗಿ ನಾನು ಗಮನಿಸುವಂಥದ್ದು, ಒಂದು ಫುಟ್ಬಾಲ್ ಆಟ ಆಡ್ತಿರ್ತೇವೆ, ಆಟ ಎಲ್ಲ ಕೊನೆಗೊಳ್ತದೆ. ಆಗ ಎರಡೂ ತಂಡಗಳು ಸಮಬಲವಾಗಿರ್ತವೆ. ಆ ಕಡೆ ಈ ಕಡೆ ಧರ್ಮಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಅಲ್ಲಿ ಆ ಪೆನಾಲ್ಟಿಗೆ ಹಾಕುವಂಥ ಚೆಂಡಿನ ಗುರಿ ಅಥವಾ ಹೊಡೆಯುವ ಗುರಿ ಒಂದೇ ಇರ್ತದೆ, ಚೆಂಡು ಮತ್ತು ಆ ಗುರಿ ಮಾತ್ರ ಇರ್ತದೆ. ನಮ್ಮಲ್ಲಿ ಧರ್ಮಗಳು ಭೇದ ಇಲ್ಲ, ನಾವು ಸಾಧಿಸಬೇಕಾದ್ದು ಏನಿದೆ ಆ ಸಾಧನೆ ಕಡೆಗೆ ಮಾತ್ರ ನಾವು ಹೋಗಬೇಕು ಅನ್ನೋದು. ಹಾಗಾಗಿ ಕ್ರೀಡೆ ಒಂದು ಮಹತ್ತರವಾದಂಥ ಒಂದು ಸೌಹಾರ್ದತೆಗೆ ಒಂದು ಕೊಂಡಿ ಅಂತ ನಾನು ಈ ಒಂದು ಭಾವನೆ ವ್ಯಕ್ತಪಡಿಸ್ತೇನೆ. ಆದರೆ ಕೆಲವು ಸರಿ ನಾವು ನೋಡುವಂಥದ್ದು, ನಾವು ತುಂಬ ಪಂದ್ಯಾಟಗಳಿಗೆ ಹೋಗುವಾಗ ಒಂದು ಧರ್ಮದವರು ಒಂದು ಪಂದ್ಯ ಆಗ್ತಾ ಇರ್ತದೆ, ಮತ್ತೊಂದು ಒಂದೇ ಕಡೆಗೆ ಸಪೋರ್ಟ್ ಮಾಡುವಂಥದ್ದು, ಅಲ್ಲಿ ಆಟವನ್ನು ಗಮನಿಸುವಂಥದ್ದು ಸ್ವಲ್ಪ ಕಡಿಮೆ. ಅದಕ್ಕೆ ಸ್ವಲ್ಪ ನಾವು ಹೆಚ್ಚಿನ ಒತ್ತು ಕೊಟ್ಟಲ್ಲಿ ಅಂಥ ಭಾವನೆಗಳು ಬರದೇ ಇರುವ ರೀತಿಯಲ್ಲಿ ನಡ್ಕೊಂಡಲ್ಲಿ ಆ ರೀತಿಯ ಭಾವನೆಗಳು ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನುವಂಥ ನನ್ನ ಅನಿಸಿಕೆ. ವಿಶೇಷವಾಗಿ ನಮ್ಮ ಸಾಜಿದ್ ಉಲ್ಲಾಲ್ ಅವರು ನಾನು ಇಲ್ಲೊಂದು ಗುರುತಿಸುವಂಥ, ಸಾಜಿದ್ ಉಲ್ಲಾಲ್ ಕಳೆದ 26 ವರ್ಷಗಳಿಂದ ಫುಟ್ಬಾಲ್ನ ಕೋಚ್ ಆಗಿದ್ದಾರೆ. ಅಲ್ಲಿ ಯಾವ ಧರ್ಮವನ್ನು ನೋಡಲಿಲ್ಲ ಅವರು. ಯಾರು ಒಳ್ಳೆ ಆಟಗಾರಿದ್ದಾರೆ ಅವರನ್ನು ಗುರುತಿಸ್ಕೊಂಡು ನಾವು ಸ್ಟೇಟಸನ್ನು ನೋಡಬೇಕು, ಅಲ್ಲಿ ಎಲ್ಲವರನ್ನು ಕೂಡ ಅವರು ಹೈಲೈಟ್ ಮಾಡ್ಕೊಂಡು ಅವರು ಒಳ್ಳೆಯ ಅವರ ಬಗ್ಗೆ ಒಂದು ಚಿತ್ರಣ ಮಾಡಿಕೊಳ್ತಾರೆ. ಎಲ್ಲ ಧರ್ಮದವರನ್ನು ಕೂಡ ಒಂದೇ ರೀತಿಯಲ್ಲಿ ಪ್ರೀತಿಸುವಂಥ, ಕ್ರೀಡೆಯನ್ನೇ ತನ್ನ ಜೀವನವನ್ನಾಗಿ ಮಾಡಿಕೊಂಡಂಥ ವ್ಯಕ್ತಿ. ಬಹುಶಃ ನಾನು ಇಲ್ಲೊಂದು ಉಲ್ಲೇಖ ಮಾಡಿದೆ, ಯಾಕೆ ಅಂತ ಹೇಳಿದ್ರೆ ಅಂಥವ್ರು ನಮ್ಮಲ್ಲಿ ಹೆಚ್ಚು ಹೆಚ್ಚು ಆದಲ್ಲಿ ಬಹುಶಃ ಒಳ್ಳೆಯ ನಮ್ಮ ಸದ್ಭಾವನೆಗಳು ಇನ್ನಷ್ಟು ಬೆಳೀಬಹುದು ಅನ್ನುವಂಥ ನನ್ನ ಅನಿಸಿಕೆ. ಆಸೀನರಾಗಿದ್ದಾರೆ. ಅವರಿಗೆಲ್ಲ ನನ್ನ ಅತ್ಯಂತ ರೆಸ್ಪೆಕ್ಟ್ಫುಲ್ ಪ್ರಣಾಮ್ಸ್. ಸಲೀಂ ಆಲ್ ದ ವೇ ಫ್ರಮ್ ಡೆಲ್ಲಿ to give some messages to us regarding this harmony and amity, harmony among the people of India, including all Hindus, Muslims and Christians especially. And we are very, very eager to hear him. So I brief my talks and reduce it to a very small amount of time. ಸೊ ನನ್ನ ಪ್ರೀತಿಯ ಮಿತ್ರರೇ, ನನ್ನ ಪ್ರೀತಿಯ ಬಂಧುಗಳೇ, ಭಗಿನಿಯರೇ, ಇವತ್ತು ನಾನು ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅಂತ ನನಗೆ ಭಾಸವಾಗ್ತಾ ಇದೆ. ಯಾಕಂದರೆ ಎಷ್ಟೊಂದು ಒಳ್ಳೊಳ್ಳೆ ಅಭಿಪ್ರಾಯಗಳನ್ನು ನೀವೆಲ್ಲರೂ ಸೂಚಿಸಿದ್ದೀರಿ, ಎಷ್ಟೊಂದು ಉತ್ಸಾಹಪೂರ್ವಕವಾಗಿ ನೀವು ಮಾತಾಡ್ತಾ ಇದ್ದೀರಿ. ಒಬ್ಬರಿಬ್ಬರು ಹೇಳಿದರು, ನಮ್ಮ ಸೌಹಾರ್ದ ವೇದಿಕೆಗಳು ಈ ಉಳ್ಳಾಲ ಇರ್ಬೋದು ಅಥವಾ ಇನ್ನಿತರ ಕಡೆಗಳಲ್ಲಿರ್ಬೋದು ಆದ ನಂತರ ಏನೋ ಒಂದು ಸಾಮರಸ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕಂತ. ಇದು ಸಂತೋಷದ ವಿಷಯ. ಇದು ನಮ್ಮಲ್ಲೂ ಹಾಗೆ ಕಾಣ್ತಾ ಇದೆ ನಮಗೆ. ಮುಖ್ಯವಾಗಿ ಈ ನಮ್ಮ ದಕ್ಷಿಣ ಕನ್ನಡ ಮತ್ತು ಈ ನಮ್ಮ ಡೆಲ್ಲಿ ಮೊದಲಾಗತಕ್ಕಂಥ ಉಡುಪಿ ಮೊದಲಾಗತಕ್ಕಂಥ ಕೆಲವು ಜಿಲ್ಲೆಗಳಲ್ಲಿ ತುಂಬ ಸಾಮರಸ್ಯ ಇದ್ದ ಹಾಗೆ ಅನ್ನಿಸ್ತದೆ. ಈಗ ಯಾವ ಸಂಘರ್ಷಗಳು ಮನಸ್ಸೊಳಗೆ ಕೆಲವು ಇರ್ಬೋದು. ಮತ್ತು ನೋಡಿ, ಕೆಲವು ಈ ವಿಷ ಬೆರೆಸ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಕೆಲವರು ಫೈರ್ ಬ್ರ್ಯಾಂಡ್ಸ್ಗಳಿದ್ದಾರೆ. ಆ ಕಡೆಯ ಮಾತು ನಾವು ಕೇಳಬಾರ್ದು. ಅದನ್ನು ಈ ಫೈರ್ ಬ್ರ್ಯಾಂಡ್ಸ್ ಇದ್ದಾರಲ್ಲ, ಅದರಲ್ಲಿ ವಿಚಾರ ಸತ್ಯವೂ ಇರ್ಬೋದು, ಮಿಥ್ಯವೂ ಇರ್ಬೋದು. ಈಗಾಗಲೇ ನಮ್ಮ ಮಿತ್ರ ಆಗಿರ್ತಕ್ಕಂಥ ಮಹಮ್ಮದ್ ಕುಂಜರ್ ಭಾಳ ಸುಂದರವಾಗಿ ಹೇಳಿದರು, ಸುಳ್ಳನ್ನು ಎಷ್ಟು ವೈಭವೀಕರಿಸ್ತಾರೆ ಅಂತಂದರೆ ಸತ್ಯವೇ ಅಂತ ಕಾಣಬೇಕು. ಆ ರೀತಿಯಲ್ಲಿ ಮಾತಾಡೋರು ಇದ್ದಾರೆ ಸೊಸೈಟಿಯಲ್ಲಿ. ಆ ಕಡೆಗೆ ನಾವು ಲಕ್ಷ್ಯ ಕೊಡಬಾರ್ದು. ನಂಬರ್ 1 ಇದು. ಫೈರ್ ಬ್ರ್ಯಾಂಡ್ಸ್ನ ಕಡೆಗೆ ನಾವು ಲಕ್ಷ್ಯವನ್ನು ಕೊಡಬಾರ್ದು ಹೆಚ್ಚಿಗೆ. ಟಿ ವಿಯಲ್ಲಿ ಬರ್ಬೋದು, ಭಾಷಣಗಳಲ್ಲಿ ಬರ್ಬೋದು, ಅಥವಾ ಇನ್ನಿತರ ಮಾಧ್ಯಮಗಳಲ್ಲಿ ಬರ್ಬೋದು, ವಿಡಿಯೋಗಳ ಮೂಲಕ, ಯೂಟ್ಯೂಬಿನ ಮೂಲಕ ಎಲ್ಲ ಬರ್ಬೋದು. ಅದಕ್ಕೆ ಹೆಚ್ಚು ಕಿವಿಗೊಡಬಾರ್ದು ನಾವು. ಒಂದು ಮಾತು ಅವರು ಹೇಳಿದ್ದಾರೆ, ಮೊಹಮ್ಮದ್ ಕುಂಜವರು, ಏನಂದರೆ ನನ್ನ ಹೆಸರನ್ನು ಎತ್ತಿಯೇ ಹೇಳಿದ್ದಾರೆ ಅವರು. ಅವರ ಹೆಸರನ್ನು ಬಿಟ್ಟಿಲ್ಲ. ನಮ್ಮ ಧರ್ಮ ಏನಿದೆ ಅದನ್ನು ನಾವು ಇಟ್ಕೊಳ್ಬೇಕು. ಯಾವಾಗಲೂ ಕೂಡ ಅದನ್ನು ಪಾಲಿಸಬೇಕು. ಯಾರು ಸರಿಯಾಗಿ ಆ ಧರ್ಮವನ್ನು ಪಾಲನೆ ಮಾಡ್ತಾನ ಅವನು ಬಹಳ ಶಾಂತಿಯನ್ನು ಹೊಂದ್ತಾನೆ, ಸುಖವನ್ನು ಹೊಂದ್ತಾನೆ, ಆನಂದವನ್ನು ಹೊಂದ್ತಾನೆ. ಆಮೇಲೆ ಅವನಿಗೆ ಕಲಿಸಿಕೊಡೋದು ಬೇಡ. ಆನಂದ ಎಲ್ಲಿ ಇದೆ, ಸಾಮರಸ್ಯ ಎಲ್ಲಿ ಇದೆ, ಅಮಿಟಿ ಎಲ್ಲಿ ಇದೆ, ಲವ್ ಎಲ್ಲಿ ಇದೆ, ಕಲಿಸಿಕೊಡೋದು ಬೇಡ. ಅವನಿಗೆ ಗೊತ್ತಿದೆ. ಬುದ್ಧಿಜೀವಿಗಳವರು ಸುಮ್ಮನೆ ಹೆಗಲಿಗೆ ದೊಡ್ಡ ತೂಗು ಬ್ಯಾಗನ್ನು ಹಾಕ್ಕೊಂಡು ಹೋದವರು ಮಾತ್ರ ಬುದ್ಧಿಜೀವಿಗಳನ್ನು ತಿಳ್ಕೊಳ್ಬೇಡಿ. ಬುದ್ಧಿಜೀವಿಗಳು ಅವರು ಯಾರು? ಸರಿಯಾಗಿ ಧರ್ಮ ಪಾಲನೆಯನ್ನು ಮಾಡುವವ, ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡವ, ಸರಿಯಾಗಿ ಮಾರ್ಗದರ್ಶನ ಮಾಡಬಲ್ಲ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡವ ಅವ ಮಾತ್ರ. ನೋಡಿ, ನಮ್ಮ ವೇದಗಳಲ್ಲಿ ಆಗಲಿ ಅಥವಾ ಇನ್ನಿತರ ರಿಲಿಜಿಯನ್ನ ಧರ್ಮಗಳಲ್ಲಾಗಲಿ
ಇವ ಹಿಂದೂ, ಇವ ಮುಸ್ಲಿಮು, ಇವ ಕ್ರಿಶ್ಚಿಯನ್, ಇವ ಬುದ್ಧ, ಇವ ಮತ್ತೊಬ್ಬ, ಇವ ಮತ್ತೊಂದು ಜಾತಿ ಅಂತ ಇದೆಯಾ? ಇಲ್ಲಪ್ಪ. ನೋಡಿ, ಮಾತೃದೇವೋ ಭವ ಪಿತೃದೇವೋ ಭವ, ಎಂಥದ್ದು ಮಾತುಗಳವೆಲ್ಲ. ಪಿತೃದೇವೋ ಭವ, ಮಾತೃದೇವೋ ಭವ, ಎಲ್ಲರಲ್ಲಿಯೂ ಕೂಡ ಭಗವಂತನನ್ನು ನೋಡಿ ಎಲ್ಲರನ್ನು ಪ್ರೀತಿಸಿ, ಇದಲ್ವೇ ನಾವು ಕಲ್ತದ್ದು. ಇವತ್ತು ನಮ್ಮ ಒಬ್ಬರು ಟೀಚರ್ ಅವರು ಹೇಳಿದರು, ಮಹೋದಯ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದರು. ಇಲ್ಲ, ಅಷ್ಟು ಜೋರಾಗಿ ನಾವು ಹೇಳಬೇಕಾಗಿಲ್ಲ, ಈಗೆಲ್ಲ ಸುಧಾರಣೆ ಏನೋ ಆಗ್ತಾ ಇದೆ, ಅಲ್ಲಿಂದ ಬರಬೇಕು. ನನಗೆ ಅನ್ನಿಸ್ತದೆ, ನಮ್ಮ ಜಿಲ್ಲೆಗಳಲ್ಲಿ ಅಥವಾ ಅಟ್ಲೀಸ್ಟ್ ನಮ್ಮ ಪ್ರದೇಶದಲ್ಲಿ ಇರ್ತಕ್ಕಂಥ ಕೆಲವು ಟೀಚರ್ಸ್ಗಳನ್ನು ಕರೆಸಿ ನಾವು ಇದನ್ನು ಕೋರ್ ಲೆವೆಲ್ನಿಂದ, ಅಂದರೆ ನಮ್ಮ ಗ್ರೌಂಡ್ ಲೆವೆಲ್ನಿಂದ ಮಕ್ಕಳಿಗೆ ಈ ಸದ್ಭಾವನೆ ಅಂತಂದರೆ ಏನು ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಹೇಳಿದ್ದು ಒಳ್ಳೆಯದಂತ ಅನ್ನಿಸ್ತಾ ನನಗೆ. ಎಲ್ಲ ಧರ್ಮಗಳು ಕೂಡ ಸಮಾನವಾಗಿ ಇದೆ, ಒಳ್ಳೆ ರೀತಿಯನ್ನೇ ಹೇಳ್ತಾ ಇದೆ. ಯಾಕೆ ನಾವು ಕೆಟ್ಟದನ್ನು ಬಯಸಬೇಕು? ಯಾಕೆ ನಾವು ಕೆಟ್ಟದನ್ನು ದಾರಿಯಲ್ಲಿ ಹೋಗಬೇಕು? ಯಾಕೆ ನಾವು ನಮ್ಮನ್ನು ತಿದ್ದುಗಳಿಗೆ ಆಗೋದಿಲ್ಲ? ನಮಗೆ ಶಾಂತಿ ಬೇಡವೇ? ನಮಗೆ ಸುಖ ಬೇಡವೇ? ನಮಗೆ ಜೀವನದ ಸಂತೃಪ್ತಿ ಬೇಡವೇ? ಯಾವಾಗಲೂ ಗಲಾಟೆ ಮಾಡ್ಕೊಂಡಿರೋದ? ಯಾವಾಗ ಬೊಬ್ಬೆ ಹಾಕ್ಕೊಂಡಿರೋದ? ಯಾವಾಗ ಭಾಷಣ ಮಾಡ್ತಾ ಇರೋದ ಜೋರಾಗಿ? ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ಅಲ್ಲಿ ಹಾಗಾಯಿತು, ಇಲ್ಲಿ ಹೀಗಾಯಿತು. ಇರಲಿ, ವಿಶಾಲ ದೃಷ್ಟಿ ಇರಲಿ, ತಿಳ್ಕೊಳ್ಳೋಣ. ಆದರೆ ನಾವು ನಮ್ಮಷ್ಟಕ್ಕೆ ಯಾಕೆ ಟೆನ್ಷನ್ ಮಾಡೋದು? ತಪ್ಪ. ನಾವು ನಮ್ಮೊಳಗೆ ಶಾಂತಿ ಇದೆಯಾ? ನಾವೆಲ್ಲ ಕಡೆ ಶಾಂತಿಯನ್ನು ಹೊರಗೆ ಬೀರಲಿಕ್ಕೆ ಬರ್ತದೆ. ನಮ್ಮಲ್ಲಿ ಶಾಂತಿ ಇರಬೇಕು. ನಮ್ಮ ಒಳಗೇನೆ ಭಾಳ ಸಂಘರ್ಷ ಇದೆ, ಬಹಳ ಭೀತಿ ಇದೆ, ಭಾಳ ಭಯ ಇದೆ. ಏನೋ ದೊಡ್ಡ ವಿಶ್ವವನ್ನೇ ಹೊತ್ತುಕೊಂಡ ಹಾಗೆ ನಾವು ಮಾಡ್ತೇವೆ. ಜವಾಬ್ದಾರಿ ಅಂದರೆ ಭಾಳ ಎಷ್ಟು. ಇದನ್ನು ನಾವು ತಿಳಿದುಕೊಂಡು ಅದನ್ನೇ ನಾವು ಆಲೋಚನೆ ಮಾಡಿದರೆ ನಮಗೆ ಈ ಸಂಘರ್ಷವನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನ್ನ ಕಿವಿ ಮಾತು ಒಂದೇ ಒಂದು ಏನು ಅಂತಂದರೆ, ನಮ್ಮ ಧರ್ಮವನ್ನು ಚೆನ್ನಾಗಿ ನೀವು ಅಧ್ಯಯನವನ್ನು ಮಾಡಿ, ಇನ್ನೊಂದು ಬಾರಿ ಅಧ್ಯಯನವನ್ನು ಮಾಡಿ. ಯಾವುದೇ ಇರ್ಬೋದು, ಕುರಾನ್ ಇರ್ಬೋದು, ಅಥವಾ ಬೈಬಲ್ ಇರ್ಬೋದು, ವೇದ ಇರ್ಬೋದು, ಉಪನಿಷತ್ತುಗಳಿರ್ಬೋದು, ಭಗವದ್ಗೀತೆ ಇರ್ಬೋದು, ಯಾವುದೇ ಇರ್ಬೋದು, ಚೆನ್ನಾಗಿ ಓದು ಅಭ್ಯಾಸವನ್ನು ಮಾಡೋಣ. ರಾಮಾಯಣ, ಮಹಾಭಾರತ, ಗೀತೆ ಎಷ್ಟು ಮಂದಿ ಓದಿದ್ದಾರೆ ಹಿಂದೂಗಳು ಸರಿಯಾಗಿ? ಏನಿಲ್ಲ ಅಂದರೆ ಒಂದು 10% ಮಾತ್ರ ಸ್ವಲ್ಪ ತಿಳ್ಕೊಂಡವರು ಇರೋದು. ನಾನು 90ರಲ್ಲಿ ನನ್ನನ್ನು ಸೇರಿಸ್ಕೊಳ್ತೇನೆ. ಯಾಕೆಂದರೆ ಎಲ್ಲವನ್ನು ಓದಿ ತಿಳಿಲಿಕ್ಕಾಗೋದಿಲ್ಲ. ಆದರೆ ನಮ್ಮ ಜೀವನವನ್ನು ಶಾಂತ ರೀತಿಯಲ್ಲಿ ನಡೆಸೋದಕ್ಕೆ ಎಷ್ಟು ತಿಳ್ಕೊಳ್ಬೇಕು ನಾವು, ಅಷ್ಟನ್ನಾದರೂ ಮೂಲಭೂತವಾಗಿರ್ತಕ್ಕಂಥ ತತ್ವವನ್ನು ತಿಳಿದು ಬೇಡವೇ? ಅದನ್ನು ನಾವು ಅವಶ್ಯ ತಿಳ್ಕೊಳ್ಬೇಕು. ನಮ್ಮ ಧರ್ಮವನ್ನು ಪಾಲನೆ ಮಾಡೋಣ ನಾವು. ಆದರೆ ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಡೋದಕ್ಕಾಗಿ ಆಗಲಿ, ಅಥವಾ ಆತಂಕವನ್ನು ಉಂಟು ಮಾಡೋದಕ್ಕಾಗಲಿ, ಭಯವನ್ನು ಉಂಟು ಮಾಡೋದಕ್ಕಾಗಲಿ ಅದು ಸಲ್ಲದು, ಅದು ವಿರೋಧ ಆಗ್ತದೆ. ಹಾಗಾಗಿ ಯಾರಲ್ಲಿಯೂ ನಾವು ವೈರತ್ವವನ್ನು ಮಾಡಬಾರ್ದು. ನಾವು ಇಡೀ ನಮ್ಮ ಜೀವನದಲ್ಲಿ ನಾವು ಸತ್ತು ಹೋಗುವಾಗ ಎಷ್ಟು ಮಂದಿ ವೈರಿಗಳಿದ್ದಾರೆ ನಮಗೆ ಅಂತ ಹೇಳಿದ್ರೆ 0. ಹಾಕಿ ತೋರಿಸ್ಬೇಕು. ಅಭೂತ ಯಾರು ಸಹ ನಮಗೆ ವೈರಿಗಳೇ ಇಲ್ಲ. ಆ ಥರ ಒಂದು ಸ್ಥಿತಿಯಲ್ಲಿ ನಾವು ಸಾವನ್ನು ಪಡಿಬೇಕು. ಅದು ಇಂಪಾರ್ಟೆಂಟ್. ಹಾಗಾಗಿ ಇನ್ನು ಮುಂದಕ್ಕೆ ಯಾವಾಗಲೂ ಕೂಡ ನಮ್ಮ ಧರ್ಮವನ್ನು ಚೆನ್ನಾಗಿ ಪಾಲನೆ ಮಾಡೋಣ, ಎಲ್ಲರನ್ನು ಪ್ರೀತಿಸೋಣ, ಸೌಹಾರ್ದತೆಯನ್ನು ನಮ್ಮ ಶರೀರದಲ್ಲಿ ತುಂಬಿಕೊಳ್ಳೋಣ. ರಕ್ತದ ಧಮನಿಗಳಲ್ಲಿ ಸೌಹಾರ್ದತೆ ನಾವು ತುಂಬಿಕೊಳ್ಬೇಕು. ಹಾಗಿದ್ದರೆ ಮಾತ್ರ ಸುಖ ಶಾಂತಿ ನಮ್ಮಲ್ಲಿ ನೆಲೆಯಾಗ್ತದೆ. ನಾವೆಲ್ಲರೂ ಆನಂದಮಯವಾದಂಥ ಜೀವನವನ್ನು ಅನುಭವಿಸ್ಬೋದಾಗಿದೆ. ಸಂತೃಪ್ತಿ ಬೇಕು ಜೀವನದಲ್ಲಿ, ಅದನ್ನು ನಾವು ಪಡಿಬೇಕಾಗಿದೆ. ದಾರಿ ಯಾವುದು ಅಂತಂದರೆ ಒಂದೇ ಒಂದು ಯೂನಿಟಿ, ಸೌಹಾರ್ದತೆ, ಹಾರ್ಮೋನಿಯಂ. ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ 2 ಮಾತು. ಅತ್ಯಮೂಲ್ಯ ಸಲಹೆ ಸೂಚನೆಗಳನ್ನು ನೀಡಿದಂತಹ ಎಲ್ಲರನ್ನೂ ಅಭಿನಂದಿಸ್ತಾ ಅತಿಥಿ ಭಾಷಣದ ಕಡೆಗೆ ಸಾಗ್ತಾ ಇದ್ದೇವೆ. ಅತಿಥಿ ಭಾಷಣಕ್ಕಾಗಿ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಲ್ಗಾಮಿ, ರಾಜ್ಯಾಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಪೋಡಿಯಂ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರೂ ಕನ್ನಡದಲ್ಲಿ ಮಾತಾಡಿದ್ದಾರೆ. ಆದರೆ ನಮ್ಮ ದೇಶ ಒಂದು ಪ್ಲೂರಲ್ ಸೊಸೈಟಿ, ಮಲ್ಟಿಲಿಂಗ್ಯುಯಲ್, ಮಲ್ಟಿ ರಿಲಿಜಿಯಸ್ ಸೊಸೈಟಿ. ನಾನು ಕೆಲವು ಅನಿಸಿಕೆಗಳನ್ನು ಇಂಗ್ಲೀಷಲ್ಲಿ ಹಂಚಿಕೊಳ್ಬೇಕೆಂದು ಪ್ರಯತ್ನ ಮಾಡುತ್ತೇನೆ. ನಮ್ಮ ಅಧ್ಯಕ್ಷರು ಇದೇ ಥರ ಹಿಂದಿ ಭಾಷೆಯಲ್ಲಿ ತಮಗೆ ಅಡ್ರೆಸ್ ಮಾಡ್ತಾರೆ. 2-3 ಮಾತುಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡಬಯಸುತ್ತೇನೆ. ಬಿಗಿನ್ ಇನ್ ದ ನೇಮ್ ಆಫ್ our Lord, the most beneficent, most merciful, most compassionate, and seek His
blessings on all the great prophets, sages, and holy men who have shown the right paths to mankind. The first thing that I would like to draw your attention is to the fact that there is perfect balance and harmony and great coordination and peace and tranquility everywhere in the whole universe. Be it the stars, be it the oceans, be it the forests, be it the animal kingdom, the plant kingdom, or even in the minutest atom, you can see a lot of harmony there and balance and coordination. That is the law of nature and that is the norm in the whole universe. But unfortunately, we find that the human life, the world of mankind, is unfortunately riven with a lot of confusion and conflict and wars and turmoil and bloodshed and partiality and differences between people on the basis of language and religion and color of the skin and place they live in. So you see a perpetual situation of conflict within the human world. This is something that we all need to be worried about. Zahar al-fasada fil barri wal bahar bima kasabat aydin nas. ನೆಲ ಜಲಗಳಲ್ಲಿ ಕ್ಷೋಭೆ ಉಂಟಾಗಿದೆ, ಇದು ನಮ್ಮ ಕೈಗಳ ದುಡಿಮೆ. This is something which man has earned by his own hands. And this happens when we forget the fundamental lessons that we should always be aware of. Man has been given freedom, he has been given authority here, he is the best of creation, and he has been given the independence to use all the resources at his command here. Everything is at his service. But unfortunately, man forgets that he should be dutiful to his Lord, not recognizing where he comes from and the attitude of obedience that he should adopt to his Creator. Recognizing his Creator, submitting oneself to him, and adopting an attitude of obedience to him is something which man has forgotten. And the second thing the second reason which has led to this situation is we have forgotten that we are all answerable for our deeds. Life is not going to end here. Man, with all his freedom and all that he does here, the havoc that he wreaks here, is not going to be unquestioned. There's bound to be a time when we are returning to our Lord and we are supposed to be answerable to all that we have done in this life. Unfortunately, when these two lessons are lost, when you feel that you have nobody to turn to and that you are master unto yourself, and when you feel that you are not accountable to anybody for your deeds, then all the mischief happens. The fundamental truths which all religions have preached is to recognize this Creator, this Nourisher, and the one who is providing for all our lives here. We need to recognize Him and we need to live a responsible life. Unfortunately, this lesson is not remembered the way it should be. Even so much so that even religion we see is being misused for selfish and political goals. This is one aspect of the problem, and the essence of religion is to inculcate in every human being the sense of belonging, the sense of attitude of thanksgiving to our Creator and obedience to His dictates. Secondly, the second point which I would like to make here, especially about our country, is the variety that exists here. This land of 140 crore people has so many cultures, so many traditions, so many religions, so many dialects, and
It is the beauty of this country that from time immemorial people have lived together harmoniously and ಪರಸ್ಪರ ಗೌರವದಿಂದ ಪರಸ್ಪರ ಸಾಮರಸ್ಯದಿಂದ ಸೌಹಾರ್ದತೆಯಿಂದ ನಾವು ಶತಮಾನಗಳಿಂದ ವಾಸಿಸಿಕೊಂಡು ಬರ್ತಾ ಇದ್ದೇವೆ. This is a glorious tradition of this country, but unfortunately there are efforts to undermine this tradition. What has happened in the recent past and the polarization and high-pitched speeches that were given in the electioneering during this election campaign is proof enough to the fact that our society is being riven apart by hatred and suspicion and creating an atmosphere of mutual suspicion and hatred and discord between people. So there is a need for us to not to shun or look down upon this variety and diversity, but to respect it, to celebrate it, and to recognize people as they are. It's a wonderful statement that you have here, Namma Dharma Nammondige, Namma Sneha Ellarundige. This indeed should be our motto. ಸ್ವಧರ್ಮವನ್ನು ಆಚರಿಸುತ್ತಾ ಅನ್ಯ ಧರ್ಮವನ್ನು ಅರಿತುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಿದರೆ ನಮ್ಮ ಮಧ್ಯೆ ಇರುವ ತಪ್ಪು ಕಲ್ಪನೆಗಳನ್ನು ಮಿಸ್ಕನ್ಸೆಪ್ಷನ್ನು ನಾವು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲದಿದ್ದರೆ there can be no great danger to the unity, to the harmony, to the cohesion of this country than to continue with this atmosphere of hatred and ill will that unfortunately some people seem to be bent on provoking and developing here. So in this background, it is highly laudable that the Sadbhavana Manch of Ullal is serving as a great example. Sadbhavana Manch have been started in several places. Many good-meaning people, well-meaning people in our society who would like to see peace and harmony and cooperation between different sections have time and again voiced their opinion about this, and efforts have been done in several places, and such efforts need to be recognized, need to be appreciated, need to be given all the support. We are highly pleased to see this Sadbhavana Manch, Sadbhavana Vedike in Ullal has stood the test of time, and for the last 8 to 10 years you people have been coming together here more often, and the feelings that were expressed here, ನಿಮ್ಮ ಅನಿಸಿಕೆಗಳನ್ನು ಕೇಳಿದರೆ ಈ ವೇದಿಕೆಯಿಂದ ಆಗುತ್ತಿರುವ ಒಳ್ಳೆಯ ಕೆಲಸ ಎಷ್ಟು ಮಹತ್ವದ್ದು ಎಂಬುದನ್ನು ನಾವು ಗಮನಿಸಬಹುದು. The feelings that you have expressed gives us hope that small efforts like this will go a long way in creating peace and happiness and justice in the society. So I congratulate all the people behind this Vedike here, Shri Vidyadhar Shetty, Shri Prashad Rai Kallimar, Shri Diwan Keshav Bhatt, and our Jamaat Islami members here. You all have come together and successfully maintained this Sadbhavana Vedike and maintained it in an active forum. You celebrate festivals, you come together on different occasions, and you do several things in the service of mankind. This is highly laudable, and I'm sure the President also will highly appreciate this effort that is happening here. We need to redouble these efforts. It is not the magnitude of the work, it is the nature of your work, it is the importance of your work that needs to be recognized and appreciated, and such Vedike should be replicated at Mohalla level, small town level. The intellectuals, the VIPs in that area belonging to different backgrounds and different religions should form committees of this nature so that we can keep a guard and vigil on what is happening in the society, take care of any misadventures that may happen time and again, bring together people for common issues, for common concerns. ಒಳಿತಿನ ಸ್ಥಾಪನೆಗಾಗಿ, ಕೆಡುಕಿನ ನಿರ್ಮೂಲನೆಗಾಗಿ, ಪರಸ್ಪರ ಸೌಹಾರ್ದತೆಯನ್ನು ಬೆಳೆಸಿಕೊಳ್ಳಲಿಕ್ಕಾಗಿ, ಸಾಮರಸ್ಯವನ್ನು ಮೆರೆಯಲಿಕ್ಕಾಗಿ, ಮತ್ತು
ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಯಾವ ರೀತಿ ನಮ್ಮ ಸೊಸೈಟಿಯನ್ನು ನಾವು ಬೆಳೆಸ್ಕೋಬಹುದು. ದಟ್ ಈಸ್ ದ ರಿಯಲ್ ಇಂಡಿಯಾ. It is not just the dams and it is not just the skyscrapers and the IT which matters. It is not just the mountains and rivers that make India. It is we the people. That is the essence of this country. And unless we build strong people, people who have moral values, people who have fellow feeling and compassion, our society will certainly be at a loss. So once again, I laud the efforts of this Munch here and wish you all the best in your endeavors, and I only wish that this experiment is repeated in as many places as possible. I conclude by singing the praise of our Creator. Wa akhiru da'wana alhamdulillahi rabbil alamin. For his thought-provoking words regarding establishment of amity and harmony. Now I invite Professor Muhammad Salim, Secretary All India Sadbhavana Munch, to deliver the presidential address. Professor Muhammad Salim, Secretary All India Sadbhavana Munch. सभी को मेरा सलाम व आदाब। बिस्मिल्लाहिर्रहमानिर्रहीम। प्रशंसा और बड़ाई उसी ईश्वर के लिए है जो इस सारी सृष्टि का अकेला पैदा करने वाला, बनाने वाला सृष्टा है। बड़ाई और प्रशंसा उस ईश्वर के लिए है जो सर्वव्यापी है, हर जगह मौजूद है, जो सर्वज्ञानी है, हर चीज़ का जानने वाला है, जो हम सबसे बहुत निकट है, करीब है, हमारे दिल में उठने वाले विचार वो अच्छी तरह जानता है, हमारी नीयतों और इरादों, इंटेंशंस को भी वो अच्छी तरह पहचानता है। एक दिन हम सबको उसी की तरफ बढ़ना है, उसी के सामने हाजिर होना है, अपने पूरे जीवन का एक एक पल का, एक एक कर्म का, अमल का हिसाब देना है। ये मेरा विश्वास है। आज का ये आयोजन सद्भावना मंच की ओर से जो किया गया है, यहाँ मौजूद कर्नाटका जमात इस्लामी हिंद के प्रदेश अध्यक्ष डॉक्टर साद बिलगामी साहब, जनाब मोहम्मद कुन्नी साहब और सद्भावना मंच के मेहमान विद्याधर शेट्टी जी, प्रसाद राय जी, दीवान केशव भट्ट जी, और यहाँ इस हॉल में मौजूद मेरे अलग अलग धर्म और आस्थाओं के मानने वाले भाइयों और मेरी आदरणीय बहनों, आप सब के बीच आज अपने आप को पाकर मैं बहुत खुशकिस्मत महसूस कर रहा हूँ। उस ईश्वर का धन्यवाद करता हूँ, शुक्रिया अदा करता हूँ कि उसने मुझे ये अवसर दिया कि आपके बीच कुछ समय बिताकर और आप जैसे अच्छे लोगों के बीच आकर हम इस देश और समाज में कुछ अच्छी चीज़ों को और आगे बढ़ाने का काम करें। जैसा कि बताया गया, आज कर्नाटक राज्य में का जो मेरा सफ़र दौरा शुरू हुआ उसका पहला दिन है और पहले दिन ही मैंगलोर शहर के वासियों और आप जैसे लोगों से मिलने का सौभाग्य प्राप्त हो रहा है। मैं अगले 10-11 दिन आपके राज्य कर्नाटक के अलग अलग शहरों में रहूँगा और इसी तरह आप जैसे अच्छे लोगों के साथ मिलजुल कर बात करके कि हम इस देश को, इस समाज को कैसे सही रास्ते पर ले जा सकते हैं, इस भारत देश को हम कैसे एक शांति का, सद्भाव का, प्रगति और समृद्धि का देश बना सकते हैं, कैसे हम अपने इस देश को
एक ऐसा देश बना सकते हैं जिसकी पहचान प्रेम और सद्भाव हो, जिसकी पहचान मॉरलिटी और नैतिकता हो, जिसकी पहचान न्याय हो और शांति हो। यकीनन ये हम सब चाहते हैं कि हमारा ये देश पूरी दुनिया में पूरी दुनिया को लीड करे, पूरी दुनिया का मार्गदर्शन करे। लेकिन ये सिर्फ कहने से और नारा लगाने से नहीं हो सकता। जब तक हम समाज की जो वास्तविक स्थितियां हैं उनमें हम बदलाव लाने की कोशिश ना करें। हमारे देश को आज़ाद हुए 75 साल हो गए, 77 साल हो गए, और हमने जो सपना देखा था इस देश को आगे बढ़ाने का, उसका एक हिस्सा तो हम कह सकते हैं कि उसमें हमको कामयाबी मिली है। हमने विज्ञान में, साइंस में, टेक्नोलॉजी में, स्पेस साइंस में, एनर्जी में, टेलीकॉम में, कंप्यूटर सॉफ्टवेयर में, फार्मिंग में, वाइट रिवॉल्यूशन, ग्रीन रिवॉल्यूशन, इन सब में हमने बहुत तरक्की की है, इसमें कोई शक नहीं है। लेकिन दूसरी तरफ हम देखते हैं तो बहुत सी कमजोरियां हमारे देश में इस वक्त आ गई हैं, और उसकी वजह से हमारा देश और समाज कमजोर हो रहा है। और आप सब जानते हैं, बताने की आवश्यकता नहीं है, जरूरत नहीं है कि आज हमारे देश में एक अविश्वास का वातावरण पैदा करने की कोशिश हो रही है। आज हमारे देश में आपके और हमारे बीच में दूरियां पैदा करने की कोशिश हो रही है। ये सारे देशवासी जो एक ही देश के वासी हैं, इनको भी अपना और पराया बनाने की एक मुहिम चल रही है। अपना है, ये पराया है, ये लोकल है, ये बाहर का है। ये ऐसा धर्म मानते हैं जो धर्म बाहर पैदा हुआ। ये जो बांटने वाली जो प्रवृत्तियां हैं, ये इस देश को और समाज को कमजोर करने वाली हैं। आज हम जब यहाँ बैठे हैं और तकरीबन पिछले 1.5-2 घंटे से हम बात कर रहे हैं, विचार कर रहे हैं, ये जो यहाँ आप पिक्चर देख रहे हैं, यही असल भारत की तस्वीर है। यही असल भारत है जिसको हमें हर जगह बनाने की ज़रूरत है। मैं आपको बधाई देना चाहता हूँ। ख़ास तौर से मुझे बताया गया कि आपका ये सद्भावना मंच उलाल का जो है वो बहुत एक्टिव सद्भावना मंचों में से एक है, और बहुत सारे एक्टिविटीज़ आप कर रहे हैं। और मुझे ये भी पता है कि पूरे देश में मैं घूमता हूँ, जाता हूँ, आपके कर्नाटका में सद्भावना कायम करने की जिस तरह की बहुत संगठित और सुनियोजित और प्लान्ड कोशिशें हो रही हैं, वो काबिले तारीफ है। और कई राज्यों से आप बहुत अच्छे तरीके से इस समाज में सद्भावना और प्रेम को मजबूत करने का काम कर रहे हैं। लेकिन जैसा अभी सुझाव भी आए हैं और बहुत से सजेशंस आए हैं, इसको और ज़्यादा एक्टिव बनाने की, और ज़्यादा फैलाने की, और ज़्यादा मजबूत करने की आवश्यकता और ज़रूरत है। मैं बहुत लंबी बात ना करके आपका ज़्यादा समय मैं नहीं लूँगा, और कुछ 2-3 बातें ख़ास तौर से मैं इस मौके पर आपको सिर्फ याद दिलाना चाहता हूँ। आप जानते हैं, कोई नई बात मैं नहीं कह रहा हूँ। एक बात जो मुझे कहनी है वो ये है कि आमतौर पर ये कहा जाता है कि धर्म की वजह से हमारे बीच दूरियां हैं, अलग अलग धर्म होने की वजह से, धर्मों की वजह से आपस में नफरत है, हिंसा है, ये इसका कारण धर्म है, ऐसा बहुत से लोग कहते हैं। लेकिन मैं इस बात से सहमत नहीं हूँ, और मैं दूसरी बात कहना चाहता हूँ।
हिंसा और दूरी और नफरत का कारण धर्म नहीं है, बल्कि जो वास्तविक धर्म है उस धर्म से दूरी इसका कारण है। और धर्म का अपने स्वार्थ के लिए, राजनीति के लिए दुरुपयोग करना वो असल में इसका कारण है। इसलिए आपकी और हमारी सबकी ये जिम्मेदारी और दायित्व है कि हम लोगों को बताएं कि इस दूरी और नफरत का कारण धर्म नहीं है, धार्मिक लोग नहीं है। अगर सब लोग धार्मिक हो जाएं, धर्म के अनुसार आचरण करें, तो कभी लोगों के बीच में ये वैमनस्य, ये नफरतें, दूरियां, अविश्वास ये पैदा नहीं हो सकता। तो ये बात लोगों को बताने की जरूरत है, आवश्यकता है कि धर्म इसका कारण नहीं है, धर्म का दुरुपयोग इसका कारण है, और वास्तविक जो धर्म है उस धर्म से दूरी इसका कारण है। हमने कुछ चीज़ों को पकड़ लिया और उसको धर्म समझने लगे, तो जाहिर है कि उससे जो नतीजा आएगा वो नतीजा ठीक नहीं हो सकता। धर्म वो है जो इंसानों को जोड़ता है, आपस में मिलाने वाला धर्म है, इंसानों को अलग अलग करने वाला, इंसानों को तोड़ने वाला, इंसानों को छोटा और बड़ा बनाने वाला, इंसानों में ऊंच और नीच पैदा करने वाला, इंसानों के साथ भेदभाव करने वाला, रंग के आधार पर, भाषा के आधार पर, क्षेत्र और रीजन के आधार पर, वो धर्म नहीं हो सकता। धर्म वो है जो इंसानों को आपस में जोड़ता है। तो इसलिए जो इंसानों में भेदभाव पैदा करे और अपने आप को धार्मिक कहे, वो धार्मिक नहीं है। ये बात हमें लोगों को बतानी और समझानी पड़ेगी। एक और बात जो मैं समझता हूँ बहुत ज़रूरी है सद्भावना कायम करने के लिए, कि हमारे देश में, समाज में जहाँ कहीं भी कोई अन्याय हो, किसी के साथ भी हो, किसी के साथ भी हो, किसी भी धर्म वाले के साथ हो, किसी भी समाज और जाति के लोगों के साथ हो, महिलाओं के साथ हो, पुरुष के साथ हो, आदिवासियों के साथ हो, दलितों के साथ हो, ईसाइयों के साथ हो, मुसलमानों के साथ हो, या कहीं दूसरा धर्म, हिंदू धर्म, बौद्ध धर्म मानने वालों के साथ हो, हमारा ये दायित्व और जिम्मेदारी है कि हम अन्याय के खिलाफ आवाज उठाएं, सब मिलकर। जिसके साथ भी अन्याय हो रहा है हम उसके खिलाफ आवाज उठाएं, अन्याय के खिलाफ आवाज उठाएं, पीड़ित के साथ खड़े हों, मजलूम के साथ खड़े हों। हजरत मोहम्मद साहब की एक हदीस भी है कि ईश्वर जो है वो हमेशा मजलूम और पीड़ित के साथ होता है, जिसे सताया जा रहा है, जिसके साथ अन्याय हो रहा है, उसके साथ ईश्वर होता है। तो अगर हम अन्याय के विरुद्ध खड़े होंगे और पीड़ित के और शोषित के साथ खड़े होंगे, तो एक तरह से हम इस प्रकृति के और ईश्वर के साथ खड़े होंगे। तो ये प्रकृति और ईश्वर भी हमारा साथ देगा अगर हम अन्याय के खिलाफ आवाज उठाएंगे। आज हमारे समाज की जो एक कमजोरी है वो ये है कि हम अपनी आंखों के सामने अन्याय देखते हैं, अत्याचार देखते हैं, शोषण देखते हैं, जानते बूझते भी उसके खिलाफ बोलने की हम हिम्मत और साहस नहीं कर पाते। और ये चुप रहना, किसी समाज का अन्याय पर, अत्याचार पर, अपराध पर चुप रहना, ये एक बहुत बड़ा अपराध है ईश्वर की निगाह में। हमारी आंखों के सामने अन्याय हो रहा हो, अत्याचार हो रहा हो और हम चुप हों, कुछ न बोलें, तो ये एक किस्म का अपराध है। ये खामोशी जो है ये अपराध है। इसलिए हम ये जानते हैं कि समाज में, देश में बड़ी संख्या ऐसे लोगों की है जो न्याय चाहती है, जो शांति चाहती है, प्रेम और भाईचारा चाहती है। लेकिन जब कोई नफरत फैलाता है, जब कोई अन्याय अत्याचार करता है, तो हम एक साथ मिलकर उसके खिलाफ आवाज नहीं उठा पाते, हम चुप रहते हैं। और इसीलिए वो लोग, चाहे वो थोड़ी संख्या में हों, अपराध करने वाले, नफरत फैलाने वाले, समाज को बांटने वाले लोग बड़ी संख्या में नहीं हैं, थोड़ी संख्या में होते हुए भी हमारी खामोशी और हमारी चुप रहने की वजह से वो समाज को ज़्यादा नुकसान पहुंचाते हैं। तो इसमें दोष हमारा भी है। तो ये सद्भावना मंच जैसे जो हमारे मंच हैं, उसमें हम यही बात को आगे बढ़ाएं, अन्याय किसी के भी साथ हो, गलत किसी के भी साथ हो रहा हो, हम उसके खिलाफ आवाज़ उठाएं।
समाज में अगर कोई बुराई हो रही है, समाज में अनैतिकता फैल रही है, समाज में कोई बुराई फैल रही है, उस बुराई को रोकने की हम सब मिलकर कोशिश करें। आज अपराधी लोग, अशांति फैलाने वाले लोग और समाज में द्वेष और घृणा पैदा करने वाले लोग, वो संगठित हैं, छोटी संख्या में हैं मगर संगठित हैं। और हम सब शांति चाहने वाले लोग, प्रेम और सद्भाव चाहने वाले लोग, न्याय चाहने वाले लोग बड़ी संख्या में होने के बावजूद हम संगठित नहीं हैं। तो अगर बुरे लोग जो छोटी संख्या में है वो संगठित होकर नुकसान पहुंचा रहे हैं समाज को, तो हम बड़ी संख्या में अच्छे लोग मिलकर संगठित होने की आज जरूरत और आवश्यकता है। तो सद्भावना मंच के माध्यम से इस संदेश को आगे बढ़ाने की जरूरत है। ये बात हमें समझनी चाहिए, नफरत और घृणा का मुकाबला या उसको मिटाना नफरत और घृणा का जवाब देकर नहीं हो सकता। नफरत और घृणा को नफरत और घृणा से नहीं मिटाया जा सकता। नफरत और घृणा को प्रेम और मोहब्बत और सद्भाव ही से मिटाया जा सकता है। ये बात हमें समाज को बतानी होगी। कोई आपके हमारे खिलाफ नफरत पैदा कर रहा है, उसका जवाब नफरत नहीं है, उसका जवाब शांति है, उसका जवाब प्रेम और मोहब्बत है। और प्रेम और मोहब्बत का वातावरण आप बनाएंगे तो फिर नफरत फैलाने वाले और समाज को बांटने वाले लोगों के हौसले पस्त हो जाएंगे। मैं इस मौके पर ये बात भी कहना चाहता हूँ कि आज हमारे इस समाज में से कुछ लोग, कुछ भाई अपने स्वार्थों के लिए, राजनीतिक स्वार्थों के लिए हमको एक दूसरे से पराया बनाने की कोशिश कर रहे हैं। अदराइजेशन, अंग्रेजी में उसको कहेंगे अदराइजेशन। हम आपस में बैठे हैं, सब साथ साथ हैं, लेकिन वो आपको एक दूसरे से अलग करके दिखाना चाहते हैं। ये अदराइजेशन जो है, इसका जवाब ब्रदराइजेशन है। अदराइजेशन का जवाब ब्रदराइजेशन से है। हम सब इस मुल्क के बाशिंदे हैं, हम सब इस मुल्क के देशवासी हैं। ये देश हम सब का है, इस देश में हम सब का बराबर का अधिकार भी है, सम्मान भी होना चाहिए। और इस देश में जो कुछ भी अच्छा और बुरा हो रहा है उसके लिए हम सब जिम्मेदार हैं, हम सब दोषी हैं। और इस देश को आगे बढ़ाने की जिम्मेदारी भी हमारी सबकी जिम्मेदारी है। ये बात हम सबको लोगों तक पहुंचाने की ज़रूरत है। एक और बात इस मौके पर मैं समझता हूं कहना आवश्यक है, और वो ये कि हम अलग अलग धर्मों को मानते हैं, हमारी आस्थाएं अलग अलग हो सकती हैं, हमारे विचार अलग अलग हो सकते हैं, हमारी पसंद और नापसंद अलग अलग हो सकती है, हमारे जीने का तरीका अलग अलग हो सकता है। लेकिन इस सब के बावजूद हम सबको एक दूसरे का सम्मान करने, एक दूसरे का आदर करने, एक दूसरे को रिस्पेक्ट करने का एक माहौल इस देश में बनाने की ज़रूरत है। हर बात पर सहमति हो ये ज़रूरी नहीं है, हर बात पर हमारी राय एक जैसी हो ये ज़रूरी नहीं है। एक घर में 5 लोग रहते हैं, उन 5 की राय किसी मसले पर अलग हो सकती है, 5 की खाने पीने की पसंद अलग अलग हो सकती है, लेकिन हम अपनी आइडेंटिटी और पहचान को बरकरार रखते हुए, अपनी धर्म और अपनी आस्था पर मजबूती से रहते हुए भी हम एक दूसरे का सम्मान करने का माहौल इस देश में बनाएं। कि चाहे आपका धर्म अलग है, चाहे आपकी पसंद अलग है, आपने अलग रास्ता चुना है, लेकिन आपकी ये आज़ादी जो ईश्वर ने आज़ादी दी है, ईश्वर ने हर एक को आज़ादी दी है कि वो अपनी पसंद का रास्ता चुने। सही और गलत का फैसला तो इंसान खुद करेगा, और ईश्वर के सामने जब जाएंगे तो वहाँ फैसला होगा। लेकिन उस ईश्वर ने सबको आज़ादी दी है, उस ईश्वर ने हमको मजबूर नहीं किया है कोई रास्ता अपनाने के लिए, उसने खुला छोड़ा है हमको। तो हमारी भी जिम्मेदारी है कि हम अलग अलग राय और आस्था और धर्म पर रहते हुए भी, आचरण करते हुए भी हम एक दूसरे का आदर और सम्मान करने की कोशिश करें। आज दुर्भाग्य से हमारे देश में ऐसा वातावरण बन गया है कि लोग अलग अलग इलाकों में रहने लगे हैं। मुस्लिम अलग इलाकों में रहते हैं, दूसरे लोग अलग इलाकों में रहते हैं, लोगों की बस्तियां बन रही है। मैं समझता हूँ ये इस देश के लिए, हमारे समाज के लिए एक अच्छा संकेत नहीं है। इसके कारण भी हैं, एक अविश्वास का वातावरण,
और पिछले 75 सालों में एक असुरक्षा का वातावरण लोगों में पैदा किया गया है और उसकी वजह से लोग अलग अलग इलाकों महलों में रहने लगे हैं। इसको दूर करने की ज़रूरत है। लोग मिलजुल कर रहे हैं और लोग आपस में एक दूसरे के साथ मिलने जुलने को और ज़्यादा बढ़ाएं और ऐसे कार्यक्रम और ऐसी एक्टिविटी जिसमें आपस में मिलना जुलना बैठना हो, उन कामों को हम बढ़ाने की कोशिश करें और मिली जुली बस्तियों को डेवलप करें। जो मिली जुली बस्तियां हैं उनको डेवलप करने की कोशिश करें, ताकि ये घेटोइजेशन हुआ है, इसका कारण डर है, इसका कारण अविश्वास है और ये डर और अविश्वास को हम अगर कम करने की कोशिश करेंगे तो हम सही माने में एक दूसरे के करीब और निकट लाने की हम कोशिश करेंगे। यहाँ कई सुझाव आए हैं, उनमें से एक सुझाव ये भी आया है कि हमको स्कूल में जाकर, कॉलेज में जाकर नई जो जनरेशन है उसके बीच में हमको ये संदेश फैलाने की ज़रूरत है। तो ऐसे कार्यक्रम आप बनाएं कि नई जो पीढ़ी हमारी है, युवा जो हैं, स्कूल के छात्र हैं, कॉलेज के छात्र हैं, उनके साथ हम इस तरह के कार्यक्रम करें। इसी तरह से ये सुझाव आया है कि कभी कभार मिलजुल कर स्पोर्ट्स की एक्टिविटीज़ या कुछ और कल्चरल एक्टिविटीज़ जिसमें किसी को कोई अपनी आस्था और धर्म के अनुसार कोई आपत्ति न हो, ऐसी एक्टिविटीज़ मिलजुल कर करें। कभी कभी आप सद्भावना के लिए कवि सम्मेलन और मुशायरों का भी एहतमाम करें। इससे समाज में एक माहौल बनता है, एक वातावरण बनाने की हम कोशिश करें। नौजवान और युवाओं के अलग से अगर हम सद्भावना फोरम्स बनाने का प्रयास करें तो एक नई नस्ल को भी हम इसमें और ज़्यादा एक्टिव कर सकते हैं। जमात इस्लामी हिंद इसका प्रयास कर रही है कि पूरे देश में ये सद्भावना मंच और सद्भावना फोरम्स का जो नेटवर्क है इसको पूरे देश में फैलाने की हम कोशिश करें और युवाओं और नौजवानों के भी अलग से मंच बनाएं ताकि वो और ज़्यादा एक्टिविटीज़ करके इस समाज में एक पॉजिटिव जो मैसेज है उस मैसेज को आगे बढ़ाने की कोशिश करें। और मैं अपनी बात को समाप्त करते हुए, कंक्लूड करते हुए ये अर्ज़ करना चाहता हूँ कि हम 4 चीज़ों के माध्यम से हम अपने इस देश में एक प्रेम और सद्भाव के वातावरण को और ज़्यादा मजबूत कर सकते हैं। पहला है एक दूसरे से संपर्क, कांटेक्ट, एक दूसरे से मिलना जुलना, ये पहली चीज़ है। मिलना जुलना बहुत ज़रूरी है। संपर्क। दूसरा है संवाद, आपस में कम्युनिकेशन, डायलॉग, एक दूसरे को जानना, एक दूसरे को पहचानना, एक दूसरे की आस्था के बारे में, एक दूसरे के धर्म के बारे में, एक दूसरे के विचार के बारे में, एक दूसरे के कल्चर और ट्रेडिशन के बारे में जितना हम जानेंगे उसका आदर और सम्मान करने का माहौल उतना पैदा होगा। और हम कोई ऐसी चीज़ नहीं करेंगे अगर जानेंगे कि हमारी वजह से हमारे किसी भाई को, हमारी किसी बहन को, कोई हमारे किसी आचरण से कोई तकलीफ पहुँचे। तो जानना, संपर्क करना और संवाद करना। और फिर तीसरा है सहयोग, आपस में मिलजुल कर एक दूसरे को हम कोऑपरेट करें, अच्छे कामों में, भलाई के कामों में, बुराई के खिलाफ, अच्छाई को फैलाने के लिए, समाज में अन्याय के खिलाफ, अत्याचार और शोषण के खिलाफ हम एक दूसरे के साथ खड़े हों और सहयोग करें। और चौथा कि सहकार्यता, एक दूसरे के साथ मिलकर कुछ कॉमन इश्यूज पर, कॉमन एजेंडा पर, जिन पर हमारा सबका की सहमति हो, ऐसे कुछ छोटे छोटे काम समाज में लेकर उनको मिलजुल कर हम एक साथ करें। तो अगर ये 4 चीज़ें और भी हो सकती हैं, संपर्क, संवाद, सहयोग और सहकारिता, ये चारों चीज़ें अगर हम समाज में इसको आगे बढ़ाएंगे तो मैं समझता हूँ कि हम अपने देश भारत को एक सही दिशा देंगे और इसको मजबूत करने की हम कोशिश कर सकेंगे। और मुझे पूरी आशा और पूरी उम्मीद है कि हमारे देश की जो जनता है, हमारे देश के जो लोग हैं, वो कभी भी गलत रास्ते पर, नफरत के रास्ते पर जाने को कभी तैयार नहीं होंगे। वो हमेशा प्रेम और सद्भाव के साथ रहते आए हैं और हमारी कोशिश हो कि इसको और ज़्यादा हम मिलजुल कर मजबूत करने का हम प्रयास करें। मैं यहाँ के सद्भावना मंच और उसके जो हमारे साथी हैं उन सबको मैं धन्यवाद देना चाहता हूँ, मुबारकबाद देना चाहता हूँ।
कि आपने आज का ये बहुत खूबसूरत कार्यक्रम यहाँ रखा और मुझे भी आपसे बातचीत का मौका मिला। मैं उस ईश्वर से प्रार्थना करता हूँ कि वो ईश्वर हमारी मदद करे और हमारे देश को अमन का, शांति और न्याय और नैतिक मूल्यों पर आधारित एक ऐसा देश बनाए जो पूरी दुनिया का, पूरे विश्व का मार्गदर्शन कर सके। मैं इन्हीं शब्दों के साथ उसी ईश्वर की बड़ाई और प्रशंसा से अपनी बात समाप्त करता हूँ। धन्यवाद, शुक्रिया। ಅಧ್ಯಕ್ಷೀಯ ಮಾತುಗಳನ್ನಾಡಿದಂತಹ ಪ್ರೊಫೆಸರ್ ಮೊಹಮ್ಮದ್ ಸಲೀಂ ಇಂಜಿನಿಯರ್ ಇವರಿಗೆ ಸದ್ಭಾವನಾ ವೇದಿಕೆ ದಕ್ಷಿಣ ಕನ್ನಡ ಮತ್ತು ಹೊಸಕೊರಳ ಬಳಗ ಉಳ್ಳಾಲದ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಭಾಷಾಂತರ ಕೂಡ ಇದೆ. ಅದರ ಕನ್ನಡ ಭಾಷಾಂತರವನ್ನು ಜನಾಬ್ ಅಬ್ದುಲ್ ಗಫೂರ್ ಖುಲಾಯ್, ಜಮಾತೆ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿದ್ದಾರೆ, ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸರ್ವಲೋಕಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ, ಸರ್ವವನ್ನು ವ್ಯಾಪಿಸಿದ, ಸರ್ವವನ್ನು ಅರಿತಿರುವ, ನಮ್ಮೆಲ್ಲರ ಬಗ್ಗೆ ತಿಳಿದಿರುವ ಹಾಗೂ ನಮಗೆ ಎಲ್ಲರಿಗೂ ಆತನ ಬಳಿಗೆ ಮರಳಲಿಕ್ಕಿರುವ ಆ ಸರ್ವೇಶ್ವರನಿಗೆ ಸ್ತುತಿಸುತ್ತೇನೆ. ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಅದ್ ಬಳಗಾಮಿ, ವಿದ್ಯಾಧರ್ ಶೆಟ್ಟಿ, ಪ್ರಸಾದ್ ರೈ ಕಲ್ಲಿಮಾರ್ ಹಾಗೂ ದಿವಾನ್ ಕೇಶವ್ ಭಟ್ ಹಾಗೂ ಸೇರಿರುವಂತಹ ಎಲ್ಲ ಒಳ್ಳೆಯ ಮನಸ್ಸಿನ ಮಹಿಳೆಯರು ಹಾಗೂ ಪುರುಷರಿಗೆ ನಾನು ನನ್ನ ಜೀವನದ ಅತ್ಯಂತ ಸುಂದರ ದಿನವೆಂದು ಈ ದಿನವನ್ನು ಭಾವಿಸುತ್ತೇನೆ. ನಿಮ್ಮ ಜೊತೆ ಕಳೆದದ್ದು, ಸಮಾಲೋಚಿಸಿದ್ದು ಹಾಗೂ ಮಾತನಾಡಿದ್ದು. ನಮ್ಮೆಲ್ಲರ ಆಲೋಚನೆ ಒಂದೇ ಆಗಿದೆ, ಅದು ಈ ದೇಶವನ್ನು ಹೇಗೆ ಶಾಂತಿ, ಸಮಾಧಾನ, ಸೌಹಾರ್ದದ ದೇಶವನ್ನಾಗಿ ನಿಲ್ಲಿಸುವುದು ಎಂಬುದಾಗಿದೆ. ನಮ್ಮ ದೇಶ ಜಗತ್ತಿನ ನಾಯಕತ್ವದ ಸ್ಥಾನದಲ್ಲಿ ನಿಲ್ಲಬೇಕೆಂಬ ಆಸೆಯು ನಮ್ಮದಾಗಿದೆ. ಇದು ಕೇವಲ ಘೋಷಣೆಯಿಂದ ಮಾತ್ರ ಸಾಧ್ಯವಾಗುವಂತಹದ್ದಲ್ಲ. ನಮ್ಮದು ತಂತ್ರಜ್ಞಾನದಲ್ಲಿ ಅತೀವ ಮುಂದುವರಿದ ದೇಶವಾಗಿದೆ. ಆದರೆ ಮತ್ತೊಂದು ಭಾಗವನ್ನು ನೋಡುವಾಗ ತುಂಬ ಕಳವಳಕಾರವಾಗುತ್ತದೆ. ಮನುಷ್ಯರೊಳಗೆ ಇರುವ ಅಭದ್ರತೆ, ಸಂಶಯ ಹಾಗೂ ತಾರತಮ್ಯ ಖಂಡಿತವಾಗಿಯೂ ಅದು ಕಳವಳಕಾರಿಯಾದಂತಹದ್ದಾಗಿದೆ. ನಿಜವಾದ ಭಾರತದ ದರ್ಶನ ನನಗೆ ಈ ಕೋಣೆಯಲ್ಲಿ ಆಗುತ್ತಾ ಇದೆ. ವಿವಿಧ ಧರ್ಮದ, ಭಾಷೆಯ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ಇಂತಹ ವೇದಿಕೆಗಳನ್ನು ಮತ್ತಷ್ಟು ವಿಸ್ತರಿಸುವ ಅಗತ್ಯವಿದೆ. 2-3 ವಿಷಯಗಳನ್ನು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧರ್ಮದ ಕಾರಣದಿಂದ ವಿಘಟನೆ, ಧರ್ಮದಿಂದಾಗಿ ಹಿಂಸೆ ಎಂಬುದಾಗಿ ಹೇಳುತ್ತಾರೆ. ನಾನು ಹೇಳುವುದೇನೆಂದರೆ, ಧರ್ಮ ಇದಕ್ಕೆ ಕಾರಣವಲ್ಲ, ಬದಲಾಗಿ ರಾಜಕೀಯ ಬೇಳೆ ಬೇಯಿಸುವುದಕ್ಕಾಗಿ ಧರ್ಮವನ್ನು ಉಪಯೋಗಿಸುವುದನ್ನು ಬಿಟ್ಟು ಬಿಡಿ ಎಂದು ನಾನು ಹೇಳುತ್ತಾ ಇದ್ದೇನೆ. ಧರ್ಮದ ದುರುಪಯೋಗ ಬಿಟ್ಟು ಬಿಡಿ. ಧರ್ಮ ಜೋಡಿಸುತ್ತದೆ. ಜನರ ಮಧ್ಯೆ ತಾರತಮ್ಯ ಮಾಡುವ, ಭಿನ್ನತೆ ಸೃಷ್ಟಿಸುವಂತಹ, ಅಪನಂಬಿಕೆ ಮೂಡಿಸುವಂತಹದ್ದು ಧರ್ಮವಾಗಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಸದ್ಭಾವನೆ ಮೂಡಿಸಲು ದೇಶದ ಎಲ್ಲಿಯೇ ಅನ್ಯಾಯವಾದರೂ, ಅದು ಯಾರ ಜೊತೆಯಾದರೂ ನಾವು ಒಟ್ಟಾಗಿ ನಿಂತು ಅದರ ವಿರುದ್ಧ ಏಕಗಂಟ ಧ್ವನಿ ಮೊಳಗಿಸಬೇಕು. ಅನ್ಯಾಯದ ವಿರುದ್ಧ ನಿಂತರೆ, ತುಳಿತಕ್ಕೊಳಪಟ್ಟವರು, ಅತ್ಯಾಚಾರಕ್ಕೊಳಪಟ್ಟವರ ವಿರುದ್ಧ ನಿಂತರೆ ನಾವು ಪ್ರಕೃತಿಯ ಪರ ನಿಂದಂತೆ. ನಾವು ಸುಮ್ಮನಿದ್ದರೆ ದೇವನಿಗೆ ನಾವು ದ್ರೋಹ ಬಗೆದಂತೆ. ಈ ಜಗತ್ತಿನಲ್ಲಿ ಬಹುಸಂಖ್ಯೆಯ ಜನರು ನ್ಯಾಯದ ನಿರೀಕ್ಷೆಯಲ್ಲಿದ್ದಾರೆ. ಇಲ್ಲಿ ಅಪರಾಧ ಮಾಡುವವರು, ಅನ್ಯಾಯ ಮಾಡುವವರ ಸಂಖ್ಯೆ ತೀರಾ ಕಡಿಮೆ ಇದೆ. ನಾವು ಅದರ ವಿರುದ್ಧ ಎದ್ದು ನಿಲ್ಲಬೇಕಾಗಿದೆ. ಅನ್ಯಾಯ, ಅಶಾಂತಿ ಮಾಡುವವರು ಸಂಘಟಿತರಾಗಿದ್ದಾರೆ, ಶಾಂತಿ ಬಯಸುವವರು ಸಂಘಟಿತರಾಗಿಲ್ಲ. ನಮ್ಮ ವೇದಿಕೆಯ ಘೋಷಣೆ ಒಂದೇ ಆಗಿದೆ: ದ್ವೇಷವನ್ನು ಎದುರಿಸುವುದು ದ್ವೇಷದಿಂದಲ್ಲ, ಬದಲಾಗಿ ಪ್ರೀತಿ ಹಾಗೂ ಪ್ರೇಮದಿಂದ. ನಮ್ಮನ್ನು ನಾವೇ ಬೇರ್ಪಡಿಸಿದ್ದೇವೆ, ನಾವೆಲ್ಲರೂ ಒಂದೇ ಆಗಿದ್ದೇವೆ, ಬೇರೆ ಬೇರೆ ಅಲ್ಲ. ನಮ್ಮ ಜೀವನ ರೀತಿ, ನಂಬಿಕೆ ಬೇರೆ ಬೇರೆ ಆಗಿರಬಹುದು, ಆದರೆ ಸಮಾನವಾದ ವಿಷಯದಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೇವೆ. ದೇವನು ನಮ್ಮೆಲ್ಲರನ್ನು ಸ್ವತಂತ್ರವಾಗಿಯೂ ಸಮಾನವಾಗಿಯೂ ಮಾಡಿದ್ದೇನೆ. ನಾವೇಕೆ ಮತ್ತೆ ವಿಘಟನೆಯನ್ನು ಆಯ್ದುಕೊಳ್ಳುವುದು? ಒಂದು ಅಸುರಕ್ಷತೆಯ ಸಮಾಜದಿಂದ ಸುರಕ್ಷತೆಯ ಸಮಾಜವನ್ನು ನಿರ್ಮಿಸೋಣ. ಭಯ ಮತ್ತು ಹೆದರಿಕೆಯನ್ನು ನಿವಾರಿಸಿ ಶಾಂತಿಯ ವಾತಾವರಣವನ್ನು ನಿರ್ಮಿಸೋಣ. ಶಾಲೆ, ಕಾಲೇಜು, ಯುವಕರಿಂದಲೇ ಇಂತಹ ಸಮಾಜ ನಿರ್ಮಿಸೋಣ. ಜಮಾತೆ ಇಸ್ಲಾಮಿಯು ರಾಷ್ಟ್ರಾದ್ಯಂತ ಇಂತಹ ಕಾರ್ಯದಲ್ಲಿ ತೊಡಗಿದೆ. ನಾನು 4 ವಿಷಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಮೊದಲು ಸಂಪರ್ಕ, ಮತ್ತೆ ಸಂವಾದ, 3ನೇಯದು ಸಹಯೋಗ, 4ನೇಯದು ಸಹಮತ. ಈ 4 ಕಾರ್ಯಗಳಿಂದ ಒಂದು ಉತ್ತಮ ಸಮಾಜವು ನಿರ್ಮಿಸಲು ಸಾಧ್ಯವಿದೆ. ಅಶಾಂತಿಯನ್ನು ಬಯಸುವ ದೇಶ ನಮ್ಮದಲ್ಲ, ಅದು ಶಾಂತಿ, ಸಹೋದರತೆಯನ್ನು ಬಯಸುವಂತಹ ದೇಶವಾಗಿದೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಕಾಂಕ್ಷೆಯನ್ನು ಸಲ್ಲಿಸುತ್ತಾ ಮಾತುಗಳನ್ನು ಕೊನೆಗೊಳಿಸುತ್ತಾ ಇದ್ದೇನೆ. ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದೀಗ ಧನ್ಯವಾದ ಸಮರ್ಪಣೆಗಾಗಿ ಶ್ರೀ ವಿದ್ಯಾಧರ್ ಶೆಟ್ಟಿ, ನಿರ್ದೇಶಕರು ಹೊಸಕೊರಲ್ ಬಳಗ ಉಳ್ಳಾಲ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ.
ಆತ್ಮೀಯ ಬಂಧುಗಳೇ, ಬಹಳ ದೀರ್ಘ ಸಮಯದ ಸಭಾ ಕಾರ್ಯಕ್ರಮ. ಇಷ್ಟು ಹೊತ್ತು ತಾಳ್ಮೆಯಿಂದ ಕೂತಂತಹ ನಿಮಗೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಬಹಳ ಸುಂದರವಾದಂತಹ ಸಂದೇಶವನ್ನು ನೀಡಿದಂತಹ ಸದ್ಭಾವನಾ ವೇದಿಕೆಯ ರಾಷ್ಟ್ರೀಯ ಕಾರ್ಯದರ್ಶಿಗಳು ಸದಸ್ಯರು ಪ್ರೊಫೆಸರ್ ಮೊಹಮ್ಮದ್ ಸಲೀಂ ಇವರಿಗೆ ಎಲ್ಲರ ಪರವಾಗಿ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಸಂದೇಶವನ್ನು ನೀಡಿದಂತಹ ಜಮಾತೆ ಇಸ್ಲಾಮಿ ಹಿಂದ್ ಇದರ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದಂತಹ ನಮ್ಮವರೇ ಆದಂತಹ ಜನಾಬ್ ಮೊಹಮ್ಮದ್ ಕುನ್ನಿ, ಗೌರವ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ಶೋಭೆ ಕೊಟ್ಟಂತಹ ಸದ್ಭಾವನಾ ವೇದಿಕೆ ಉಳ್ಳಾಲ ಇದರ ಅಧ್ಯಕ್ಷರು ಪ್ರಸಾದ್ ರೈ ಕಲ್ಲಿಮರ್, ಜಪ್ಪು ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು ದಿವಾನ್ ಕೇಶವ ಭಟ್ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಷಾಂತರವನ್ನು ನಿರ್ವಹಿಸಿ ನಮ್ಮೊಂದಿಗೆ ಸಹಕರಿಸಿದಂತಹ ಜಮಾತೆ ಇಸ್ಲಾಮಿ ಹಿಂದ್ ಇದರ ಜಿಲ್ಲಾಧ್ಯಕ್ಷರು ಅಬ್ದುಲ್ ಗಫೂರ್ ಇವರಿಗೂ ಕೂಡ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಇಷ್ಟು ಹೊತ್ತು ತಾಳ್ಮೆಯಿಂದ ನಮ್ಮ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಸದ್ಭಾವನೆಯ ಮೂಲಕ ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಎನ್ನುವಂತಹ ಆ ಸಂದೇಶವನ್ನು ಅಳವಡಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಅನವರತವಾಗಿ ನಾವು ಮುಂದೆಯೂ ಜೊತೆ ಹೋಗೋಣ. ಎಲ್ಲರ ಸಹಕಾರ ಅನವರತವಾಗಿ ನಮ್ಮೊಂದಿಗೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.